ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಚರ್ಚೆ ಕೇಂದ್ರದ ಕೃಷಿ ಮಸೂದೆಯನ್ನು ವಿರೋಧಿಸಿ ಪಂಜಾಬ್ ಮೊತ್ತ ಮೊದಲ ಬಾರಿಗೆ ಏನಕ್ಕೆ ಅನೇಕ ರಾಜ್ಯಗಳು ಕೇಂದ್ರದ ಈ ಒಂದು ಕೃಷಿ ಮಸೂದೆಯನ್ನು ವಿರೋಧಿಸಿತ್ತು. ಆ ಮಸೂದೆಗೆ ವಿರೋಧವಾಗಿ ಅಂದರೆ ಪ್ರತಿರೋಧವಾಗಿ ತೋರಿಸುವ ಸಲುವಾಗಿ ಮತ್ತು ಪಂಜಾಬ್ನ ರೈತರನ್ನು ಅವರ ಹಿತದೃಷ್ಟಿಯನ್ನು ಕಾಪಾಡುವ ಸಲುವಾಗಿ ಪಂಜಾಬ್ ಸರ್ಕಾರವು ಪ್ರತ್ಯೇಕವಾದ ಕೃಷಿ ಮಸೂದೆಯನ್ನು ಅಂಗೀಕರಿಸಿದೆ. ಸೊ ಈ ಒಂದು ವಿಚಾರವಾಗಿ ನಾವು ಇವತ್ತು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ಅತಿಥಿಗಳಿದ್ದಾರೆ. ರವಿಕಿರಣ್ ಪುಣಚ ಅವರು ನಾನು ಪ್ರೀತಿಯನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಶರೀಲ್ ಅಯೋನ್ ಅವರನ್ನು ಮೇಡಮ್ ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ಅದೇ ರೀತಿಯಾಗಿ ವಾಸುದೇವ ಉಚ್ಚಿಲ್ ಅವರು ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ಇದು ರವಿಕಿರಣ್ ಪುಣಚ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಈ ಒಂದು ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳು. ಮತ್ತು ಶರೀಲ್ ಅಯೋನ್ ಅವರು ಕರ್ನಾಟಕ ಪ್ರದೇಶ KPCC ಈ ಒಂದು ಕಾಂಗ್ರೆಸ್ ಪಕ್ಷದ ರಾಜ್ಯದ ಮಾಧ್ಯಮ ಸಮಿತಿಯ ಪ್ಯಾನಲಿಸ್ಟ್ ಸದಸ್ಯರಾಗಿದ್ದಾರೆ. ಜೊತೆಗೆ ವಾಸುದೇವ್ ಉಚ್ಚಿಲ್ ಅವರು ಪ್ರಾಂತ ರೈತ ಸಂಘದ ಜಿಲ್ಲಾ ಮುಖಂಡರು. ಇಲ್ಲಿ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅದು ಬೇರೆ ಬೇರೆ ಸಂಘಟನೆಗಳು, ಎರಡು ಕೂಡ ಪ್ರತ್ಯೇಕವಾದ ಅಸ್ತಿತ್ವವನ್ನು ಹೊಂದಿರುವಂಥ ಸಂಘಟನೆಗಳು. ಬಟ್ ರೈತರ ಪರವಾಗಿ ಹೋರಾಟ ಅಥವಾ ರೈತರ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಸಂಘಟನೆಗಳು. ಈ 3 ಮಂದಿ ಕೂಡ ಇವತ್ತು ಅವರ ಜೊತೆಗೆ ನಾನು ಮಾತನಾಡೋ ಸಂದರ್ಭದಲ್ಲಿ ಈ ಒಂದು ಕೃಷಿ ಮಸೂದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡಿಸಿದಂಥ ಕೃಷಿ ಮಸೂದೆ ಏನಿದೆ ಅದರ ಬಗ್ಗೆ ಒಂದಷ್ಟು ಮಾತಾಡ್ತೇವೆ. ಜೊತೆಗೆ ಅದಕ್ಕೆ ದೇಶವ್ಯಾಪಿಯಾಗಿ ರೈತ ಸಂಘಟನೆಗಳು ಅಥವಾ ಬೇರೆ ಬೇರೆ ಪಕ್ಷಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ, ಜೊತೆಗೆ ಇವಾಗ ಪ್ರತಿರೋಧ ಬರ್ತಾ ಇರುವಂಥ ಸ್ವರೂಪ ಏನಿದೆ, BJPಯೇತರ ಸರ್ಕಾರಗಳು ಎಲ್ಲೆಲ್ಲಿ ರಾಜ್ಯದಲ್ಲಿದ್ದಾವೆ ಅವರು ತೆಕ್ಕೊಂಡಿರುವಂಥ ಒಂದು ರೈತ ಪರವಾದ ನಿಲುವು, ಈ ವಿಚಾರವಾಗಿ ನಾವು ಮಾತಾಡಲಿಕ್ಕೆ ಇದ್ದೇವೆ. ಈಗ ನಾನು ಮೊದಲಾಗಿ ರವಿಕಿರಣ್ ಪುಣಚ ಅವರ ಜೊತೆಗೆ ಈ ಒಂದು ಮಾತುಕತೆಯನ್ನು ಆರಂಭ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ಅಥವಾ ಮಂಡಿಸಿದಂಥ 3 ವಿಧೇಯಕಗಳಿದ್ದಾವೆ, ಕೃಷಿ ಮಸೂದೆ ಅಥವಾ ಅದರಲ್ಲಿ ಬಹುಶಃ ಒಂದು ತಿದ್ದುಪಡಿ ಇದ್ದಂಥದ್ದು. ಇದರ ಬಗ್ಗೆ ರೈತ ಸಂಘಟನೆಗಳು ಮುಖ್ಯವಾಗಿ ನೀವು ದೇಶವ್ಯಾಪಿಯಾಗಿ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದರೆ ಮತ್ತು ಸ್ವಾಭಾವಿಕವಾಗಿ BJP ಹೊರತುಪಡಿಸಿದ ಪಕ್ಷಗಳು ಕೂಡ ಅದನ್ನು ವಿರೋಧ ವ್ಯಕ್ತಪಡಿಸಿದವು. ನಾನು ಕೇಳುವಂಥದ್ದು, ಯಾಕಂತ ಹೇಳಿದ್ರೆ ಈ ವಿಚಾರವಾಗಿ ನಾವು ಅನೇಕ ಬಾರಿ ನಮ್ಮ ವಿಫೋರ್ ಸ್ಟುಡಿಯೋದಲ್ಲಿ ಮಾತಾಡಿದ್ದೇವೆ. ಮತ್ತೆ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರುವಂಥ ರೈತರಿರ್ಬೋದು ಅಥವಾ ವೀಕ್ಷಕರಿರ್ಬೋದು, ಅವರಿಗೆ ಕೆಲವು ವಿಷಯಗಳು ಮನದಟ್ಟಾಗಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈ ಒಂದು ಕೇಂದ್ರ ಸರ್ಕಾರ ಮಂಡಿಸಿದಂಥ ಈ ಕೃಷಿ ಮಸೂದೆ ಯಾವ ಸ್ವರೂಪದ್ದು ಮತ್ತು ಯಾಕೆ ನೀವು ವಿರೋಧ ಮಾಡಿದ್ದೀರಾ ಅಂತ. ಬಹುಶಃ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿದಿರ್ತಕ್ಕಂಥ ದೇಶ ನಮ್ಮದು. ಖಂಡಿತವಾಗಿ ಯಾವುದೇ ಒಂದು ನಾಗರಿಕ ಸರ್ಕಾರ ಇಂಥ ಮಸೂದೆಗಳನ್ನ ಸುಗ್ರೀವಾಜ್ಞೆಗಳ ಮೂಲಕ ತರುವುದು ಅಂತ ಹೇಳಿದ್ರೆ ಇಡೀ ದೇಶದ ಜನತೆಯನ್ನು ಅವಮಾನಿಸಿದ ಹಾಗೆ ಮೊದಲಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇಲ್ಲಿ ಪ್ರೆಸಿಡೆನ್ಷಿಯಲ್ ರೂಲ್ಸ್ ಅಲ್ಲ. ಯಾರು ನಾವು ಆಯ್ಕೆ ಮಾಡಿ ಕಳಿಸಿದ್ದೇವೋ ಆ MP ಗಳು ಸೇರಿ ಅಲ್ಲಿ ಪ್ರಧಾನಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಯಾರು ಶಾಸಕರನ್ನು ಆಯ್ಕೆ ಮಾಡಿದ್ದೇವೋ ಅವರು ಶಾಸಕರು ಅಲ್ಲಿ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ಹಂಗಾಮಿ ಸರ್ಕಾರಗಳಿಲ್ಲ, ಸಂಖ್ಯಾಬಲ ಇರತಕ್ಕಂಥ ಸರ್ಕಾರಗಳಿದ್ದಾವೆ. ಇಂತಹ ಸಂದರ್ಭದಲ್ಲಿ ದೇಶದ ಜನತೆಗೆ, ರಾಜ್ಯದ ಜನತೆಗೆ ಮತ್ತು ನಾವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳಿಗೆ ಗೌರವ ಕೊಡ್ತಕ್ಕಂಥ ಸರ್ಕಾರಗಳು ಬೇಕು. ಅದು ನಾಗರಿಕ ಸರ್ಕಾರ ಅಂತ ಹೇಳ್ತಾರೆ. ಮತ್ತು ಸುಗ್ರೀವಾಜ್ಞೆಗಳನ್ನ ಹಂಗಾಮಿ ಸಂದರ್ಭದಲ್ಲೂ ಮಾಡ್ಬೋದು. ಇಲ್ಲ ತುರ್ತು ಅವಶ್ಯಕತೆ ಇದ್ದಾಗ ಜನರ ಸಮಸ್ಯೆ ಪರಿಹರಿಸಲಿಕ್ಕೋ, ಆರ್ಥಿಕ ಏನಾದರೂ ತೊಂದರೆ ಆಗಿದೆಯೋ ಅಥವಾ ಯುದ್ಧದ ವಾತಾವರಣ ಇದೆಯೋ ಆ ಸಂದರ್ಭದಲ್ಲಿ ಮತ್ತೆ ವಿಧಾನಮಂಡಲವೋ ಸಂಸತ್ತು ಸೇರ್ಲಿಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ನಾವು ಸುಗ್ರೀವಾಜ್ಞೆ ಮೂಲಕ ರಕ್ಷಣೆಗೆ ಬೇಕಾಗಿ ಮಾಡಿದ್ದೇವೆ ಅಂತ ಹೇಳಿ ಅದು ನಾಗರಿಕತೆ. ಬಟ್ ಕೃಷಿ ಅಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆ ರೀತಿಯ ಒಂದು ಇದನ್ನು ಮಂಡಿಸುವ ಅಗತ್ಯ ಇಲ್ಲ ಅಂತ. ಕೃಷಿ ಮಾತ್ರ ಅಲ್ಲ, ಇವತ್ತು ಇಡೀ ದೇಶದ ರೈತರಿಗೆ ಮಾತ್ರ ಅಲ್ಲ, ಇಡೀ ದೇಶದ ಜನತೆಗೆ ತೊಂದರೆ ಆಗ್ತಕ್ಕಂಥ, ಅವರ ಮೇಲೆ ಪರಿಣಾಮ ಬೀರ್ತಕ್ಕಂಥ ಹಲವಾರು ಮಸೂದೆಗಳು ಇವತ್ತು ತಿದ್ದುಪಡಿ ಆಗಿದ್ದಾವೆ, ಹೊಸದಾಗಿ ಬಂದಿದ್ದಾವೆ. ಈಗ ಭೂ ಸುಧಾರಣಾ ಕಾಯ್ದೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ರು, APMC ಕಾಯ್ದೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ರು, ಕೇಂದ್ರ ಸರ್ಕಾರದ ನಿರ್ದೇಶನದ ಮೇಲೆಗೆ ಮಾಡಿದ್ದಾರೆ. ಅದು ಸರ್ಕಾರ ಅಲ್ಲ, ಒಬ್ಬ ಕಾರ್ಯದರ್ಶಿಯ ಮೂಲಕ ಇಲ್ಲಿಯ ಕಾರ್ಯದರ್ಶಿಗೆ ರವಾನೆ ಮಾಡಿ ನೀವು ಮುಖ್ಯಮಂತ್ರಿಗೆ ಹೇಳಿ ಮಾಡಿಸಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಬಂದರೆ
ಮತ್ತು ಈಗ ಅಗತ್ಯ ಸರಕುಗಳ ಕಾಯ್ದೆ, ಹೌದು, ಇದು ಇಡೀ ದೇಶದ ಆಹಾರ ಸಾರ್ವಭೌಮತೆಯನ್ನ ಪ್ರಶ್ನೆ ಮಾಡುವಂತ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನತೆಗೆ ಆಹಾರ ಸಾಮಗ್ರಿಗಳನ್ನ ಯಾವ ಬೆಲೆಯಲ್ಲಿ ಕೊಡ್ಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಜೊತೆಗೆ ಇದರ ಹುನ್ನಾರ ಎಲ್ಲಿವರೆಗೆ ಇದೆ ಅಂತ ಕೇಳಿದ್ರೆ ಸಂಪೂರ್ಣವಾಗಿ APMC ಅಥವಾ ರೈತರ ಕೃಷಿ ಮಾರುಕಟ್ಟೆಯನ್ನ ಮೊನೋಪಲಿ ಮಾಡಲಿಕ್ಕೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಎಲ್ಲ ವೇದಿಕೆ ತಯಾರಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು ವಿರೋಧ ವ್ಯಕ್ತಪಡಿಸಿದ್ದೀರಿ? ಖಂಡಿತವಾಗಿ. ಜೊತೆಗೆ ಇವತ್ತು ಅಗತ್ಯ ಸರಕುಗಳ ಕಾಯ್ದೆ ಅಂದ್ರೆ ಇಡೀ ಆಹಾರ ಸರಬರಾಜಿನ ವ್ಯವಸ್ಥೆಯನ್ನು ಕೂಡ ಖಾಸಗೀಕರಣ ಮಾಡ್ತಕ್ಕಂಥ ಕೆಲಸ ಈ ಒಂದು ತಿದ್ದುಪಡಿಯಿಂದ ಅಥವಾ ಸುಗ್ರೀವಾಜ್ಞೆ ಅಥವಾ ಮಸೂದೆಗಳು ಇನ್ನು ಕೂಡ ಎಲ್ಲ ಕಡೆ ಮಸೂದೆಗಳು ಆಗಲಿಲ್ಲ, ಕಾನೂನುಗಳು ಕೂಡ ಆಗಲಿಲ್ಲ. ನಮ್ಮ ರಾಜ್ಯ ಸರ್ಕಾರ ಕೂಡ ವಿಧಾನ ಪರಿಷತ್ನಲ್ಲಿ ಮೇಲ್ಮನೆಯಲ್ಲಿ ಅದು ಬಿದ್ದೋಗಿದೆ. ಮತ್ತೆ ಅದು ಕೂಡ ಈಗ ಬಿಕ್ಕಟ್ಟು ಇದೆ. ಈಗ ಏನು ಅವರು ಭೂ ಸುಧಾರಣಾ ಕಾಯ್ದೆಯನ್ನ ಇಷ್ಟು ವರ್ಷ ಹಿಂದಿಂದಲೇ ನಾವು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಮಾಡಿದ್ದಾರೆ. ಇದೆಲ್ಲ ಸರಿಯಲ್ಲ, ಇದಕ್ಕೆ ಬಿಕ್ಕಟ್ಟು ಇದೆ. ಮತ್ತೆ ಇನ್ನೊಂದು ಕಡೆ ನೀವು ಹೇಳಿದಾಗೆ ಇದು ಏನು ಕೇಂದ್ರದಲ್ಲೇ ಏನು ಕೇಂದ್ರ ಸರ್ಕಾರದ ಭಾಗವಾಗಿದ್ದ ಶಿರೋಮಣಿ ಅಕಾಲಿ ದಳದವರು ಏನು ತಮ್ಮ ಬೆಂಬಲವನ್ನು ಹೊರಗಡೆ ಬಂದಿದ್ದಾರೆ, ಸಚಿವರು ರಾಜೀನಾಮೆ ನೀಡಿದ್ದಾರೆ, ಇಂಥ ಎಲ್ಲ ಘಟನೆಗಳು ಕೆಲವು ಎಂಪಿಗಳನ್ನ ಅಲ್ಲಿಂದ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಶರೀಲ್ ಮೇಡಮ್, ನೀವು ಈ ಒಂದು ಏನು ಕೇಂದ್ರ ಸರ್ಕಾರ ಮಂಡಿಸಿದಂಥ ಕೃಷಿ ಮಸೂದೆ ಬಗ್ಗೆ ಯಾಕೆ ಆಕ್ಷೇಪಗಳು, ಏನು ಆಕ್ಷೇಪಗಳು? ಮೇ 2015 ಲೋಕಸಭೆಯಲ್ಲಿ ಇದ್ದದ್ದು ಬಿಜೆಪಿ ಸರ್ಕಾರ ಮಾತು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಕೃಷಿ ಬಗ್ಗೆ ಮಾರ್ಕೆಟಿಂಗ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬಗ್ಗೆ ನಾವು ಅದನ್ನು ಯಾವುದೇ ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಸೇರ್ಪಡೆ ಮಾಡುವಂತ ವಿಷಯ ನಾವು ನೆನೆಸ್ತಾ ಇದ್ದೇವೆ. ಅದೇ ಜುಲೈ 2018 ಅಲ್ಲಿ ವಾಪಸ್ ಅದೇ ಸರ್ಕಾರ ಹೇಳಿತ್ತು, ನಮ್ಗೆ ಯಾವುದೇ ಪ್ಲಾನ್ಸ್ ಇಲ್ಲ ಕೃಷಿ ಮಾರುಕಟ್ಟೆ ಬಗ್ಗೆ ಅದನ್ನು ಕಾನ್ಕರೆಂಟ್ ಲಿಸ್ಟ್ಗೆ ಸೇರಿಸುವ ಇದಿಲ್ಲ ಅಂತ. ಎರಡು ಸ್ಟೇಟ್ಮೆಂಟ್ ಅವರೇ ಬಿಜೆಪಿ ಅವರೇ ಸರ್ಕಾರದಲ್ಲಿ ಲೋಕಸಭೆಯಲ್ಲಿ ಹೇಳಿದ ಮಾತು ಪ್ರಕಾರ ನೋಡಿದ್ರೆ, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಸ್ಟಿಲ್ ರಿಮೈನ್ಸ್ ಆಸ್ ಅ ಸ್ಟೇಟ್ ಡೊಮೇನ್. ಆ ನಿಟ್ಟಿನಲ್ಲಿ ಇವರು ಸೆಂಟ್ರಲ್ ಗವರ್ಮೆಂಟ್ ಈಗ ಇಷ್ಟು ಗಡಿಬಿಡಿಯಲ್ಲಿ ಈ ಕೃಷಿ ಮಸೂದೆಯನ್ನು ಅಮೆಂಡ್ಮೆಂಟ್ ಮಾಡಿದ್ದು ತಪ್ಪು. ಆಮೇಲೆ ಇದರ ಅವರು ಈಗ ನೀವು ಡಿಬೇಟ್ ನೋಡ್ಕೊಂಡು ಹೋದ್ರೆ ಅವ್ರು ಹೇಳೋದು ಮಾರ್ಕೆಟ್ ಪ್ರೈಸ್ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೇಡ ಅಂತ ಹೇಳ್ಕೊಂಡು. ಯಾಕೆ ಬೇಡ? ಬೆಂಬಲ ಬೆಲೆ ಬೇಡ ಅಂತ ಅವ್ರು ಹೇಳೋದು. ಯಾಕಂದ್ರೆ ಕಾರ್ಪೊರೇಟ್ಸ್ ನವರು ಬೆಂಬಲ ಬೆಲೆ ಅದಕ್ಕಿಂತ ಜಾಸ್ತಿ ಕೊಡ್ತಾರಂತ. ಇದು ಸಿಂಪ್ಲಿ ಇಫ್ ಯು ಹ್ಯಾವ್ ಟು ಟೆಲ್ ಯು, ಇದೊಂದು ಜಿಯೋ ಸಿಮ್ ಅಂಬಾನಿಗಳು ರಿಲಯನ್ಸ್ ನವರು ಕೊಟ್ಟಾಗೆ ಫಸ್ಟಿಗೆ ಫ್ರೀ ಸಿಮ್ ಕೊಟ್ಟು, ಫ್ರೀ ಸಿಮ್ ಕೊಟ್ಟಾದ ನಂತರ ಏನಾಯ್ತು, ಫ್ರೀ ಕಾಲ್ಸ್ ಆಯ್ತು, ಫ್ರೀ ಡೇಟಾ ಆಯ್ತು, ಎಲ್ಲ ಆಯ್ತು. ಈಗ ಪರಿಸ್ಥಿತಿ ಹೇಗಿದೆ? ಈಗ ಜಿಯೋ ಇಂದ ಬೇರೆ ಆಪರೇಟರ್ಗೆ ಕಾಲ್ ಮಾಡ್ಬೇಕಾದ್ರೆ ಚಾರ್ಜಬಲ್. ಇದೇ ಪರಿಸ್ಥಿತಿ ಬರೋದು ಇನ್ನು ನೆಕ್ಸ್ಟ್ ನಮ್ಮ ರೈತರಿಗೆ. ಈಗ ಎಲ್ಲ ಫ್ಯಾನ್ಸಿ ಪ್ರೈಸಸ್ ಕೊಡ್ತಾರೆ, ಆಮೇಲೆ ದೇ ವಿಲ್ ಸ್ಟಾರ್ಟ್ ಪುಟಿಂಗ್ ದೇರ್ ಓನ್ ಪ್ರೈಸಸ್. ಯಾಕಂತ ಹೇಳಿದ್ರೆ APMC ಮಂಡಿಗಳು ತನ್ನಷ್ಟಕ್ಕೆ ಕ್ಲೋಸ್ ಹಾಕೊಂಡು ಹೋದ್ರೆ ಆಮೇಲೆ ರೈತರಿಗೆ ಹಿಂದೆ ಹೋಗ್ಲಿಕ್ಕೆ ಮತ್ತೆ ಜಾಗ ಇಲ್ಲ. ಸೊ ಕಾರ್ಪೊರೇಟ್ಸ್ ಹೇಳಿದ ರೇಟಿಗೆ ಅವ್ರು ಕೊಟ್ಟು ಬಿಡ್ಬೇಕು. ಓಕೆ ಓಕೆ ಅದು ಉಚ್ಚಿಲ್ ಅವರೇ, ಅದೇ ಈ ಒಂದು ಕೇಂದ್ರ ಮಂಡಿಸಿದಂಥ ಏನು ಕೃಷಿ ಮಸೂದೆ ಇತ್ತು ಅದಕ್ಕೆ ಪ್ರಾಂತ ರೈತ ಸಂಘ ಕೂಡ ವಿರೋಧ ವ್ಯಕ್ತಪಡಿಸಿತ್ತು, ನಿಮ್ಮ ಎಡಪಕ್ಷಗಳು ಕೂಡ ವಿರೋಧ ವ್ಯಕ್ತಪಡಿಸಿತ್ತು. ಮತ್ತು ನಾನು ಆಗಲೇ ಹೇಳಿದಾಗೆ BJP ನೇತೃತ್ವದ ಸರ್ಕಾರದಲ್ಲಿ ಇರುವಂಥ ಅಥವಾ ಅವರ ಹೊರಗಡೆ ಇರುವಂಥ ಎಲ್ಲ ಪ್ರತಿಪಕ್ಷಗಳು ಅದನ್ನು ವಿರೋಧ ವ್ಯಕ್ತಪಡಿಸಿತ್ತು. TMC ಇರ್ಬೋದು, DMK ಇರ್ಬೋದು. ಯಾಕೆ ವಿರೋಧ ಅಂತ ಮತ್ತೊಮ್ಮೆ ಕೇಳುವಂಥದ್ದು. ವಿರೋಧ ಈ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ, ಈ ಮೊದಲು ಕೃಷಿ ಅದು ನಮ್ಮ ಇದರಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ, ಪ್ರಧಾನವಾಗಿ ರಾಜ್ಯ ಪಟ್ಟಿಯಲ್ಲಿರುವ ಕೆಲವು ವಿಚಾರಗಳು ಕೇಂದ್ರ ಪಟ್ಟಿಯಲ್ಲಿ ಇರ್ತದೆ, ಕೆಲವು ಸಹವರ್ತಿ ಪಟ್ಟಿಯಲ್ಲಿ ಕನ್ಕರೆಂಟ್ ಲಿಸ್ಟ್ ಅಂತ ಇರುತ್ತೆ. ಕೃಷಿ ಶಿಕ್ಷಣ ಕೂಡ ಅದು ರಾಜ್ಯ ಪಟ್ಟಿಯಲ್ಲಿ ಇದ್ದಂತ ಕೆಲವು ವರ್ಷಗಳಿಂದ ಅದರಲ್ಲಿ ಬದಲಾವಣೆ ಆಗಿ ಸಹವರ್ತಿ ಪಟ್ಟಿಗೆ ಬಂದಿದೆ. ಅವುಗಳು ಕೂಡ ಮೇಲೆ ಕೇಂದ್ರದಲ್ಲಿರುವಂತಹ ಸರ್ಕಾರಗಳು ಒತ್ತಡ ತರುವ ಮೂಲಕ ಜಾರಿಯಾಗುವಂಥದ್ದು ಆಗಿರುವಂಥದ್ದು. ಸಾಮಾನ್ಯ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮಗೆ ಪ್ರವೇಶ ಇಲ್ಲದಂತ ಸಂದರ್ಭದಲ್ಲಿ ಕೇಂದ್ರದ ಸರ್ಕಾರ ಇದನ್ನು ನಾವು ನಿಯಂತ್ರಿಸಬೇಕು ಅನ್ನೋಂಥ ಆಲೋಚನೆ ಮಾಡಿ ಒಂದು ಮಾದರಿ ಕಾನೂನನ್ನು ಮಸೂದೆ ರೂಪದಲ್ಲಿ ಮಂಡಿಸುವುದು. ಕೇಂದ್ರದಲ್ಲಿ ಅದು ಪ್ರಸ್ತಾಪ ಆಯ್ತಲ್ಲ, ಆದ್ದರಿಂದ ಅದನ್ನು ರಾಜ್ಯಗಳು ಮಾಡಬೇಕಾದಂತಹ ಒಂದು ಒತ್ತಡ ರಾಜ್ಯಗಳಿಗೆ ಸೃಷ್ಟಿ ಆಗ್ತದೆ. ಅಥವಾ ಒಂದು ಅಖಿಲ ಭಾರತ ಕಾಯ್ದೆ
ಅಂತ ಬಂದಾಗ ಸಾಮಾನ್ಯವಾಗಿ ಕೇಂದ್ರ ಶಾಸನಗಳನ್ನು ಮಾಡಿದಾಗಲೂ ರಾಜ್ಯ ಶಾಸನಗಳು ಕೂಡ ಅದರ ಮಾದರಿಯಲ್ಲಿ ರಾಜ್ಯಗಳು ಸಿದ್ಧ ಮಾಡ್ತಾರೆ. ಹೌದು. ಅದೇ ರೀತಿಯಲ್ಲಿ ಕೃಷಿಗೆ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿಯೋ ಕೃಷಿಗೆ ಸಂಬಂಧಪಟ್ಟಾಗಿಯೋ ಕಾಯ್ದೆ ಮಾಡಿದರೆ ಇವರದನ್ನು ತಳ್ಳಿ ಹಾಕೋರು ಯಾರು ಅನ್ನುವಂಥ ಒಂದು ತಿರಸ್ಕಾರ ಭಾವವನ್ನು ಕೇಂದ್ರದಲ್ಲಿ ಆಳುವಂತಹ ಆಡಳಿತ ಪಕ್ಷಗಳು ತಾಳುವಂಥದ್ದು. ಹಾಗೆ ಆಗಿರುವಂಥದ್ದು ಕೃಷಿ ಹೆಚ್ಚು ಕಡಿಮೆ ಅದು ರಾಜ್ಯದ ಪಟ್ಟಿಯಲ್ಲಿದ್ದು ಕೂಡ ಒಂದು ಸೆಕ್ಷನಲ್ಲಿ ಅಲ್ಲಿ ಪಟ್ಟಿ ಹಾಕುವಾಗ ರಾಜ್ಯದ ಪಟ್ಟಿಯಲ್ಲಿ ಅದು 27ನೇ ಸಂಖ್ಯೆಯಲ್ಲಿದೆ. ಕೇಂದ್ರದ ಪಟ್ಟಿಯಲ್ಲಿ ಕೂಡ ಇದೆ. ಅದು 30 ಕೇಂದ್ರದ್ದಲ್ಲ, ಸಹವರ್ತಿ ಪಟ್ಟಿಯಲ್ಲಿ 33ನೇ ಸಂಖ್ಯೆಯಲ್ಲಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ. ಅದು ಏನು ಹೇಳುತ್ತೆ? ಒಂದು ವಸ್ತುವಿನ ಗುಡ್ಸ್ ಅದರ ಉತ್ಪಾದನೆ, ಪ್ರೊಡಕ್ಷನ್, ಸಪ್ಲೈ ಮತ್ತು ಡಿಸ್ಟ್ರಿಬ್ಯೂಷನ್ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಅಂತ 27ನೇ ರಾಜ್ಯ ಪಟ್ಟಿಯ ಸಂದರ್ಭದಲ್ಲಿ ಹೇಳ್ತದೆ. ಕೇಂದ್ರದ 33ನೇ ಪಟ್ಟಿಯಲ್ಲಿ ಫುಡ್ ಸ್ಟಫ್ಸ್, ಈಗ ಗುಡ್ಸ್ ಅಂತ ಹೇಳುದಿಲ್ಲ, ಫುಡ್ ಸ್ಟಫ್ಸ್ ಅದರ ಪ್ರೊಡಕ್ಷನ್, ಸಪ್ಲೈ ಮತ್ತು ಡಿಸ್ಟ್ರಿಬ್ಯೂಷನ್ ಅದು ಕೇಂದ್ರ ಮತ್ತು ರಾಜ್ಯಗಳಿಗೆ ಜೊತೆಯಾಗಿ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಆದ್ದರಿಂದ ಅದನ್ನು ವ್ಯಾಖ್ಯಾನ ಮಾಡುವಂತ ಸ್ವಲ್ಪ ಲೀಗಲ್ ಈ ಆಸ್ಪೆಕ್ಟ್ ಅನ್ನು ಚರ್ಚೆ ಮಾಡೋರು ಹೇಳ್ತಾರೆ. ಒಂದು ವಸ್ತು ಅದು ಅಗ್ರಿಕಲ್ಚರ್ ಪ್ರೊಡ್ಯೂಸ್, ಫಾರ್ಮ್ ಪ್ರೊಡ್ಯೂಸ್ ಆಗಿರುವವರೆಗೆ ಅದು ರಾಜ್ಯದಾಗಿರ್ತದೆ. ಅಲ್ಲಿಂದ ಮತ್ತೊಂದು ಹಂತದಲ್ಲಿ ಫಾರ್ಮ್ ಪ್ರೊಡ್ಯೂಸ್ ಹೋಗಿ ಅದು ಫುಡ್ ಸ್ಟಫ್ ಅಂತ ಆದಾಗ ಅದು ರಾಜ್ಯ ಮತ್ತು ಕೇಂದ್ರಗಳ ಸಹವರ್ತಿ ಪಟ್ಟಿಗೆ ಹೋಗ್ತದೆ ಅನ್ನುವಂತ ಒಂದು ತರ್ಕವನ್ನು ಮಾಡಲಾಗ್ತದೆ. ಅದು ಇದೆ, ಅಲ್ಲಿ ಪ್ರೊವಿಷನ್ ಅಲ್ಲಿ ಇದೆ. ಯಾಕಂದ್ರೆ ಸಂವಿಧಾನದ ಪಟ್ಟಿಗಳನ್ನು ಮೊದಲೇ ಇಟ್ಟಂತ ರೀತಿಯಲ್ಲಿ ಆಗಿದೆ. ಆದಾಗ್ಲೂ ಕೂಡ ಈಗ ನಾವು ಹೇಳುವಂತದ್ದು ಅಲ್ಲೂ ಕೂಡ ನೀವು ಈಗ ಫುಡ್ ಸ್ಟಫ್ಸ್ ಅಂತ ತೆಗೆದುಕೊಂಡಾಗ್ಲೂ ಕೂಡ ಅಲ್ಲಿ ಪ್ರೊಡಕ್ಷನ್, ಸಪ್ಲೈ ಮತ್ತು ಡಿಸ್ಟ್ರಿಬ್ಯೂಷನ್ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಮಾಡಬೇಕಾದಂಥದ್ದು. ಅದು ನೀವು ರಾಜ್ಯಗಳನ್ನು ಕಡೆಗಣಿಸ್ತೀರಿ. ಮುಂದುವರಿಸೋಣ ನಾವು. ಇದು ಪುಣಚ ಅವರೇ ಮತ್ತು ಮೇಡಮ್, ಮತ್ತೆ ನಾನು ನಿಮಗೆ ಮತ್ತೊಮ್ಮೆ ಕೇಳ್ತೇನೆ ಏನಂತ ಹೇಳಿದ್ರೆ, ಈ ಒಂದು ಹೊಸ ಮಸೂದೆಯನ್ನು ತಂದಿರುವುದರಿಂದ ದೇಶದ ರೈತರಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ನೋಡೋಣ. ನಾವು ಈ ವಿಚಾರವನ್ನು ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆ ಮಾಡುವ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ನಂತರ ನಾವು ಈ ಒಂದು ಚರ್ಚೆಯನ್ನು ಮುಂದುವರಿಸ್ತೇವೆ. ಮುಖ್ಯವಾಗಿ ಏನು ಕೇಂದ್ರದ ಮಂಡಿಸಿರುವಂಥ ಈ ಒಂದು ಮಸೂದೆ ಅದು ರೈತರಿಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದೆ ಅಂತ ಇವತ್ತು ಬಿಜೆಪಿ ಸರ್ಕಾರ ಅದನ್ನು ಬಿಂಬಿಸ್ತಾ ಉಂಟು, ಪ್ರಚಾರ ಮಾಡ್ತಾ ಉಂಟು. ಅದು ಎಷ್ಟರ ಮಟ್ಟಿಗೆ ನಿಜ ಅಂತ. ಇನ್ನೊಂದು ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ತಗೊಂಡಂಥ ಒಂದು ದೃಢವಾದ ನಿಲುವು ಇದೆಯಲ್ಲ, ಅವರು ಪ್ರತಿಯಾಗಿ ಮಂಡಿಸಿರುವಂಥ ವಿಧೇಯಕಗಳು, ಈ ವಿಚಾರ ಕೂಡ ನಾವು ಒಂದು ಬ್ರೇಕ್ ನಂತರ ಚರ್ಚೆ ಮಾಡ್ತೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕೃಷಿ ಮಸೂದೆ ತಿರುಗಿ ಬಿದ್ದ ಪಂಜಾಬ್, ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಈ ಒಂದು ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾಗಿರುವಂಥ ರವಿ ಕಿರಣ್ ಪುಣಚ ಅವರಿದ್ದಾರೆ. ಜೊತೆಗೆ ಕೆಪಿಸಿಸಿ ಪ್ಯಾನಲಿಸ್ಟ್ ಆಗಿರುವಂಥ ಶರೀಲ್ ಅಯೋನಾ ಅವರು ಮತ್ತು ಪ್ರಾಂತ ರೈತ ಸಂಘದ ಮುಖಂಡರಾಗಿರುವಂಥ ವಾಸುದೇವ್ ಉಚ್ಚಿಲ್ ಅವರು. ನಾವು ವೀಕ್ಷಕರು ಈಗಾಗಲೇ ಮಾತಾಡ್ತಾ ಇದ್ದೇವೆ ಕೇಂದ್ರ ಈ ಒಂದು ಕೃಷಿ ಮಸೂದೆ ಬಗ್ಗೆ ಬಂದಂಥ ಪ್ರತಿರೋಧದ ಬಗ್ಗೆ. ಆ ಒಂದು ಪ್ರತಿರೋಧ ವ್ಯಾಪಕವಾಗಿ ಬಂದಿತ್ತು ದೇಶವ್ಯಾಪಿಯಾಗಿ ರೈತರ ವಲಯದಿಂದ ಮತ್ತು ಎಲ್ಲ ಪ್ರತಿಪಕ್ಷಗಳಿಂದ. ನಾವು ನಿನ್ನೆ ಮೊನ್ನೆ ನೋಡಿದಾಗ ಏನು ಪಂಜಾಬ್ ಸರ್ಕಾರ ಅದಕ್ಕೆ ಪ್ರತಿಯಾಗಿ ನಾವು ಕೇಂದ್ರದ ಮಸೂದೆಯನ್ನು ವಿರೋಧಿಸ್ತೇವೆ ಅಂತ ಹೇಳಿ ತಾವು ರಾಜ್ಯದಲ್ಲೇ ಅವರು ಪ್ರತ್ಯೇಕವಾಗಿ 3 ಮಸೂದೆಗಳನ್ನು ಅಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಂಡಿಸಿದೆ. ಸೊ ಈ ವಿಷಯವನ್ನು ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಈಗಾಗಲೇ ಅದರ ಏನು ಕೇಂದ್ರ ಮಂಡಿಸಿದಂಥ ಏನು ಮಸೂದೆ ಯಾವ ರೀತಿ ಇತ್ತು ಅನ್ನೋ ಬಗ್ಗೆ ನಾವು ಚರ್ಚೆ ಮಾಡಿದೆವು. ಬಟ್ ಏನು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ನಿರಂತರವಾಗಿ ಹೇಳ್ತಾ ಇರುವಂಥದ್ದು, ಈ ಒಂದು ಕೇಂದ್ರ ಸರ್ಕಾರ ಮಂಡನೆ ಮಾಡಿರುವಂಥ ಕೃಷಿ ಮಸೂದೆಯಿಂದಾಗಿ ದೇಶದ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಇದು ಪುಣಚ ಅವರೇ ಏನು ಹೇಳ್ತೀರಿ ಈ ವಿಚಾರವಾಗಿ? ಈಗ ದೇಶದ ರೈತರಿಗೆ ಸ್ವಾತಂತ್ರ್ಯ ಈಗಲ್ಲ, APMC ಕಾಯ್ದೆ ಹಿಂದೆ ಇರುವಾಗಲೂ ಕೂಡ ಇತ್ತು. ರೈತ ಬೆಳೆದಂತ ಉತ್ಪನ್ನಗಳನ್ನ ಅವನು ಇಲ್ಲಿಯೂ ಮಾರುಕಟ್ಟೆ ಮಾಡಲಿಕ್ಕೆ ಅವಕಾಶ ಇತ್ತು. ಹೌದು. APMC ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, ನಾವು ಗನ್ನಿ ಬ್ಯಾಗಲ್ಲಿ ತುಂಬಿಸ್ತಕ್ಕಂಥ ಉತ್ಪನ್ನವನ್ನು ಮಾಡೋದು. ಈಗ ಪ್ರಧಾನಮಂತ್ರಿಗಳು ಮತ್ತು ಅವರನ್ನ ಸಮರ್ಥನೆ ಮಾಡಿಕೊಂಡವರು ಹೇಳ್ತಾರೆ, ರೈತ ಅವನ ಉತ್ಪನ್ನವನ್ನ ಎಲ್ಲಿ ಭಾರತದ ಎಲ್ಲೂ ಬೇಕಾದ್ರೂ ಮಾರಬಹುದು. ಹೌದು. ನಾವೇನು ಯಾವ ಸ್ಟೇಟ್ಗೆ ಕೂಡ ಕೊಂಡೋಗಿ ಮಾರಬಹುದು. ಏನು ಚಿನ್ನ ಮಾಡ್ತೇವ, ಬೆಳೆದು ವಜ್ರ ಪಾಕೆಟ್ ಅಲ್ಲಿ ತಗೊಂಡೋಗ್ಲಿಕ್ಕೆ ಸಾಧ್ಯನಾ? ರೈತನಿಗೆ ಮಾರುಕಟ್ಟೆ ಎಲ್ಲಿ ಬೇಕು?
ಅವ ಬೆಳೆದಲ್ಲಿಂದ 4 ರಿಂದ 5 ಕಿಲೋಮೀಟರ್ ದೂರ ಅಥವಾ ಜಾಸ್ತಿ ಇದ್ದರೆ 10 ಕಿಲೋಮೀಟರ್ ದೂರದಲ್ಲಿ ಮಾರುಕಟ್ಟೆ. ಹೌದು. ಈಗ ರೈತರು ಎಲ್ಲೂ ಮಾರ್ಬೋದು ಅವಕಾಶ ಮೊದಲೇ ಇತ್ತಲ್ವಾ. ನಮ್ಮ ವಿ ಅವರು ಇವನು ರೈತ ಅಂತ ಒಂದು ಬರೆದು ಕಳಿಸಿಕೊಟ್ರೆ ಅವನು ಎಲ್ಲಿ ಹೋಗಿ ಮಾರಾಟ ಮಾಡ್ಬೋದಾಗಿತ್ತು. ಅದು ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಇನ್ನೊಂದು, ರೈತರಿಗೆ ಅನುಕೂಲ ಆಯಿತು, ಯಾರು ಬೇಕಾದರೂ ಬಂದು ಖರೀದಿ ಮಾಡ್ಬೋದು ಅಂತ. APMCಯಲ್ಲಿ ಲೈಸೆನ್ಸ್ ತಗೊಂಡವರಿಗೆ ಅಲ್ಲಿ ಖರೀದಿ ಮಾಡಲಿಕ್ಕೆ ಅವಕಾಶ. ಹೌದು. ಅಥವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಲ್ಲಿಂದ ಲೈಸೆನ್ಸ್ ಕೊಡಬೇಕಾಗುತ್ತೆ. ಆಗ ಅವರು ಅಲ್ಲಿ ವ್ಯಾಪಾರ ಮಾಡುವುದು ಅವರ ಮೇಲೆ ಹತೋಟಿ ಇರ್ತಿತ್ತು. ಈಗ ಸಾಮಾನ್ಯ ರೈತನಿಗೆ APMCಯಲ್ಲಿ ವ್ಯಾಪಾರ ಮಾಡಿದಂಥ ದಳ್ಳಾಳಿಕೆಯಿಂದ ದುಡ್ಡು ಬರಬೇಕಾದ್ರೆ ವಸೂಲಿ ಮಾಡಲಿಕ್ಕೆ ಕಷ್ಟ ಇದೆ. ಲಕ್ಷಾಂತರ ಕೋಟಿ ರೂಪಾಯಿ ಬಂಡವಾಳ ಇರತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಯವರು ಖರೀದಿ ಮಾಡಿದರೆ ಅವ್ರ ಜೊತೆ ಫೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಹಂತದಲ್ಲಿ ಏನಾಯ್ತು, ಈಗಾಗಲೇ ನಮ್ಮ ಮೇಡಮ್ಮು ಪ್ರಸ್ತಾಪ ಮಾಡಿದರು, ಜಿಯೋ ಸಿಮ್ಮಿನ ವಿಚಾರ ಮಾಡಿದರು. ಈಗ ಇದರಲ್ಲಿ FDI ಕೂಡ ಬಂತು. ಹೌದು. ಈಗಾಗಲೇ ಬೆಂಗಳೂರು ವಿದೇಶಿ ಬಂಡವಾಳ. ಹೌದು. ಸಾಮಾನ್ಯ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಚಿಲ್ಲರ ಕ್ಷೇತ್ರಕ್ಕೂ ಬಂತು. ಈಗ ನಾವು ಬೆಂಗಳೂರಿನಲ್ಲಿ ಹಲವಾರು ಮಾಲ್ಗಳನ್ನು ನೋಡಿದ್ದೇವೆ. ಈಗ ಹೇಗೆ ಇವರು ಮೊನೋಪಲಿ ಸಾಧಿಸ್ತಾರೆ ಅಂತ ಕೇಳಿದ್ದೇವೆ. ಬಹುಶಃ ಈಗ ಒಂದು 6 ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, 6 ತಿಂಗಳು ತಡೀರಿ, ನಿಮಗೆ ಇದರ ಫಲಿತಾಂಶ ಗೊತ್ತಾಗುತ್ತೆ ಅಂತ. 6 ತಿಂಗಳವರೆಗೆ ಹೊರಗಡೆ ಏನು ಮಾರುಕಟ್ಟೆ ಇದೆ ಅಥವಾ APMCಯಲ್ಲಿ ಏನು ಮಾರುಕಟ್ಟೆ ಇದೆ ಅದಕ್ಕಿಂತ ಒಂದು 50 ಪೈಸೆ ₹1 ಜಾಸ್ತಿ ಕೊಡಿ. 6 ತಿಂಗಳಲ್ಲಿ ಉಳಿದಂಥ ಸಣ್ಣ ವ್ಯಾಪಾರಿಗಳು, APMC ವರ್ತಕರು ಎಲ್ಲರೂ ಕೂಡ ಕ್ಲೋಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ಇವರು 50 ಪೈಸೆ ₹1 ₹2 ಜಾಸ್ತಿ ಕೊಟ್ಟು ಇವರಲ್ಲಿಗೆ ಹೋಗ್ಬೇಕು. ಇವರೆಲ್ಲ ಕ್ಲೋಸ್ ಮಾಡಿದ ಮೇಲೆ ಮತ್ತೆ ಅವರು ಹೇಳಿದ ಮಾರುಕಟ್ಟೆ. ಈಗ ನಾವು ಮಾಲ್ಗಳಲ್ಲಿ ನೋಡಿದ್ದೇವೆ, ಈಗ ಮತ್ತೆ ಎಲ್ಲ ಭಾಗದಲ್ಲೂ ಮಾಲ್ ತರ್ತಕ್ಕಂಥ ಕೆಲಸ ಇದೆ. ಒಟ್ಟಾರೆಯಾಗಿ ರೈತನ ಸ್ವಾತಂತ್ರ್ಯ ಅಲ್ಲ, ರೈತನ ಸ್ವಾಭಿಮಾನ ಮತ್ತು ಅವನ ಸ್ವಾತಂತ್ರ್ಯವನ್ನು ತೆಗೀತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಅವನ ಅಸ್ತಿತ್ವವನ್ನೇ ಬುಡಮೇಲೆ ಮಾಡ್ತಕ್ಕಂಥದ್ದು. ಈಗ ಭೂ ಸುಧಾರಣಾ ಕಾಯ್ದೆ ಅದ್ರ ಜೊತೆಗೆ ಇನ್ನೊಂದು ಬಂತು. ನಮಗೆ ಇಲ್ಲಿವರೆಗೆ ಏನಿತ್ತು, ಬ್ಯಾಂಕ್ಗಳಲ್ಲಿ ಯಾರು RTC ಓನರ್ ಇದ್ದಾನೆ ಅವನಿಗೆ ಲೋನ್ ಕೊಡುವಂಥ ವ್ಯವಸ್ಥೆ. ಅದು ಬದಲಾವಣೆ ಮಾಡಿದ್ದಾರೆ. ಯಾರು ಗೇಣಿದಾರರಿದ್ದಾರೆ ಅವರಿಗೆ ಲೋನ್ ಕೊಡಬೇಕು. ಇದು ಯಾಕೆ ಪೂರಕವಾಗಿ ಬಂತು ಅಂತ ಕೇಳಿದ್ರೆ, ಕಾರ್ಪೊರೇಟ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಆ ಕಾರ್ಪೊರೇಟ್ ಫಾರ್ಮಿಂಗು ಅಲ್ಲಿ ಯಾರು ಆ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಳ್ತಾರೆ ಆ ಕಂಪನಿಯವರಿಗೆ ಸಾಲ ಕೊಡ್ಬೋದು ಅಂತ ಮಾಡಿದ್ದಾರೆ. ಇನ್ನೊಂದು ಕಾರ್ಪೊರೇಟ್ ಸಂಸ್ಥೆ ಇದ್ದು ನಾವೀಗ ಗುಜರಾತ್ನಲ್ಲಿ ನೋಡಿದ್ದೇವೆ, ಪೊಟ್ಯಾಟೊ ಬೆಳೀಲಿಕ್ಕೆ ರೈತರಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಪೊಟ್ಯಾಟೊ ಬೆಳೆದ್ರು, ಅವ್ರಿಗೆ ಬೇಕಾದ ಇನ್ಪುಟ್ಸ್ ಅದು ಇದೆಲ್ಲ ಕಂಪನಿ ಕಡೆಯಿಂದ ಕೊಟ್ಟರು, ಬೆಳೆದು ಮಾರಾಟ ಆಯ್ತು, ಅವರೇ ಖರೀದಿ ಮಾಡಿದ್ರು. ನೆಕ್ಸ್ಟ್ ಇಯರಿಗೆ ಒಂದು 3 ಜನ ರೈತರು ಅವರು ಬೆಳೆದಂತ ಪೊಟ್ಯಾಟೊವನ್ನ ಅವರೇ ಬಿತ್ತನೆಗೆ ಉಪಯೋಗ ಮಾಡಿಕೊಂಡ್ರು. ಆಗ ಇವರು ಕಾರ್ಪೊರೇಟ್ ಸಂಸ್ಥೆಯವರು ರೈತರ ಮೇಲೆ ಮೊಕದ್ದಮೆ ಹಾಕಿದ್ರು. ಮೊಕದ್ದಮೆ ಹಾಕಿದ್ರು. ಇವರು ಒಂದೂವರೆ ಕೋಟಿ ರೂಪಾಯಿ ನೀವು ಪರಿಹಾರ ಕೊಡಬೇಕು ಅಂತ. ನಮ್ಮದೇ ಬೀಜವನ್ನು ನೀವು ಬಳಕೆ ಮಾಡಬೇಕು, ನೀವು ಬೆಳೆಸಿದಂತ ಬೀಜವನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅಗ್ರಿಮೆಂಟ್ ಪ್ರಕಾರ ಅಂತ. ಇದಕ್ಕೆ ಇನ್ನೊಂದು ಉದಾಹರಣೆ, ಪಂಜಾಬ್ನಲ್ಲಿ ಭಾರಿ ಪ್ರತಿರೋಧ ಬಂತು, ಅದಕ್ಕೆ ಬಹಳ ಪ್ರತಿರೋಧ ಬಂತು. ಮತ್ತೆ ಈಗ ಕೊಡಬಾರ್ದು, ಮುಂದೆ ಮಾಡಬಾರದು ಅಂತ ಹೇಳುವಂತದಕ್ಕೆ ನಿಂತು ಬಿಟ್ಟಿತ್ತು. ಅಂದ್ರೆ ಇವತ್ತು ಒಂದು ಬಟಾಟೆ ಬೆಳೆಗಾರ ಅವರಿಗೆ ಆದಂತ ಅನ್ಯಾಯ ನೋಡಿದ್ರೆ ಅಥವಾ ಅವರ ಮೇಲೆ ಮಾಡಿದಂತ ಪ್ರಹಾರ ನೋಡಿದ್ರೆ ರೈತ ಸ್ವಾಭಿಮಾನದಿಂದ ಸ್ವತಂತ್ರವಾಗಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯನಾ? ಇನ್ನೊಂದು, ಎಲ್ಲ ತಳಿಗಳು ಇಲ್ಲಿ ಡೆವಲಪ್ ಅದಕ್ಕೆ ಪ್ರತಿಯಾಗಿ ಅವರು ಹೇಳುವಂತ ಮಾತು, ನಾವೇನು ರೈತರಿಂದ ಭೂಮಿಯನ್ನು ಕೇಳೋದಿಲ್ಲ, ಅವರಿಂದ ಅವ್ರು ಬೆಳೆದಂತ ಉತ್ಪನ್ನವನ್ನು ಮಾತ್ರ ಕೇಳೋದು. ಅವರ ಏನು ಸ್ವಾಭಿಮಾನಕ್ಕೂ ಧಕ್ಕೆ ಆಗೋದಿಲ್ಲ, ಅವರ ಸ್ವಾತಂತ್ರ್ಯಕ್ಕೂ ಧಕ್ಕೆ ಆಗೋದಿಲ್ಲ, ಅವರ ಅಸ್ತಿತ್ವಕ್ಕೂ ಧಕ್ಕೆ ಆಗೋದಿಲ್ಲ ಅಂತ. ಈಗ ಹಿಂದೆ ಜಮೀನ್ದಾರಿಕೆ ಪದ್ಧತಿ ಯಾಕೆ ಚಳುವಳಿ ಪ್ರಾರಂಭ ಆಯ್ತು ಅಂದ್ರೆ ಅವರು ತೆರಿಗೆ ಜಾಸ್ತಿ ಮಾಡಿದ್ರು. ನಮಗೆ ಉತ್ಪನ್ನ ಬಂದ್ರು ಬರದಿದ್ರು ಅವರ ತೆರಿಗೆ ಹಣವನ್ನು ವಸೂಲು ಮಾಡ್ತಿದ್ರು. ನಾವು ಉತ್ಪಾದನಾ ವೆಚ್ಚ ಜಾಸ್ತಿ ಆಯ್ತು ಅಥವಾ ಉತ್ಪನ್ನ ಬರಲಿಲ್ಲ, ಕೈಗೆ ಬರದಿದ್ರು ಕೂಡ ತೆರಿಗೆ ಕಟ್ಟಬೇಕಾಗಿತ್ತು. ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭ ಆಯಿತು. ಆ ನಂತರದ ದಿನಗಳಲ್ಲಿ ಈ ಭೂ ಒಡೆತನ ಏನಿತ್ತು ಅದು ಜಮೀನ್ದಾರಿಕೆ ಪದ್ಧತಿ ಕೆಲವರ ಕೈಯಲ್ಲಿತ್ತು. ದುಡಿಯುವ ವರ್ಗಕ್ಕೆ ಭೂಮಿ ಬರಬೇಕು ಅಂತ ಹೇಳುವಂತ ಚಳುವಳಿ ಪ್ರಾರಂಭ ಆಯಿತು. ಕಾಗೋಡು, ನಮ್ಮ ಶಿವಮೊಗ್ಗ ಜಿಲ್ಲೆ ಕಾಗೋಡು, ಅದು 62ರ ಪ್ರಪೋಸಲ್ ಬಂದದ್ದು ಸಾಮಾನ್ಯ ಉಳುವವನ ಪರವಾಗಿ ಆಗಿರಲಿಲ್ಲ. ಆದ್ರೂ ಪ್ರಪೋಸಲ್ಗಳಿತ್ತು. ಆದ್ರೆ 74ರ ಕಾಯ್ದೆ ಉಳುವವನೇ ಹೊಲದೊಡೆ ಅಂತ ಅವನಿಗೆ ಭೂಮಿ ಕೊಟ್ಟಿತ್ತು. ಅಂದ್ರೆ ಬಹಳ ನಿರಂತರ ಚಳುವಳಿ ಹೋರಾಟದಿಂದ ಇವತ್ತು ರೈತರಿಗೆ ಭೂಮಿ ಬಂದಿದೆ. ಅಂದ್ರೆ ರೈತರಿಗೆ ಭೂಮಿ ಬಂದಿದ ತಕ್ಷಣ ರೈತರೆಲ್ಲ ಭೂ ಒಡೆಯರು ಜಮೀನ್ದಾರರು ಅಂತ ಅಲ್ಲ. ಈಗ 66% ರೈತರು ಇದ್ದಾರೆ ನಮ್ಮ ದೇಶದಲ್ಲಿ ನೇರವಾಗಿ. ಮೊದಲು 80 ಇತ್ತು, ಈಗ 66% ಇಳಿದಿದೆ. ಅದರಲ್ಲಿ 56% ಇಡೀ ದೇಶಕ್ಕೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಆ 66% ರೈತರಲ್ಲಿ 80% ರೈತರು ಸಣ್ಣ ಹಿಡುವಳಿದಾರರು.
ಸಣ್ಣ ಉಳಿದಾಗ ಈಗ ಸರ್ಕಾರ ಏನ್ ಹೇಳ್ತಾ ಇತ್ತು ಅಂದ್ರೆ 2 ಎಕರೆ 3 ಎಕರೆ 2 ಎಕರೆ 3 ಎಕರೆ 4 ಎಕರೆ 5 ಎಕರೆ ಇರ್ತಕ್ಕಂಥವ್ರು ತುಂಡು ಭೂಮಿ ಒಡೆಯರು ಸ್ವಾಭಿಮಾನದ ಬದುಕು ಕಟ್ಕೊಂಡಿದ್ದಾರೆ. ಅವರೇನ್ ಹೇಳ್ತಾರೆ, ನೀವು ಸಣ್ಣ ರೈತರಿದ್ದೀರಿ, ನಿಮಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಬರ್ತದೆ, ನಿಮಗೆ ಕೃಷಿ ಮಾಡ್ಲಿಕ್ಕೆ ಬರೋದಿಲ್ಲ, ನೀವು ಸಾಲ ಮಾಡ್ಕೊಳ್ತೀರಿ, ಸಾಲ ಮನ್ನಾ ಕೇಳ್ತೀರಿ, MSP ಕೇಳ್ತೀರಿ, ಇಲ್ಲ ಪ್ರಾಕೃತಿಕ ವಿಕೋಪಕ್ಕೆ ಕೇಳ್ತೀರಿ, ನಿಮಗೆ ಕಷ್ಟ ಆಗ್ತಿದೆ, ಇದು ಹ್ಯೂಜ್ ಆಗಿ ಮಾಡಿದ್ರೆ ಕಂಪನಿಯವರಿಗೆ ನೀವು ಅಗ್ರಿಮೆಂಟ್ ಮಾಡಿಕೊಟ್ರೆ ದೊಡ್ಡ ರೀತಿಯಲ್ಲಿ ಕೃಷಿ ಮಾಡಿದ್ರೆ ಲಾಭ ಬರ್ತದೆ ಅಂತ. ಬಹುಶಃ ಈಗ ಇಸ್ರೇಲ್ ಅಂತ ದೇಶ ಇರ್ಬೋದು, ಅಲ್ಲಿ ಕೂಡ ತುಂಡು ಭೂಮಿಯವರೇ ಇರುವಂಥದ್ದು. ನಮಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರೇ ಕೊಡಲಿಲ್ಲ, ನೀರೇ ಕೊಡಲಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ 32 ಲಕ್ಷ, ಈಗ 33 ಲಕ್ಷ IP ಸೆಟ್ಗಳಿದ್ದಾವೆ. ಬೇರೆ ಅಲ್ಲಿಗೆ ನೀರಾವರಿನೇ ಇಲ್ಲ. ನೀರು ಇದ್ದಲ್ಲಿ ಕೂಡ ನೀರನ್ನು ವ್ಯವಸ್ಥೆ ಮಾಡಲಿಕ್ಕೆ ಇನ್ನೂ ಕೂಡ ಆಗಲಿಲ್ಲ. ಅಂದರೆ ಈಗ ಬೇಸಿಕಲಿ ಈ ಮಸೂದೆ ಯಾವುದು ಕೂಡ ರೈತರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡೋದಲ್ವೇನು? ಖಂಡಿತ ಮಾತಾಡಲಿಲ್ಲ. ಈಗ ಯಾವಾಗ ಇವರು ಕಾಂಟ್ರಾಕ್ಟ್ ಫಾರ್ಮಿಂಗು ಅಥವಾ ಕಾರ್ಪೊರೇಟ್ ಫಾರ್ಮಿಂಗ್ ಅಂತ ಹೇಳಿದ್ರು, ಆಗ ಅವರು ಭೂಮಿ ತಕೊಂಡ್ರೆ ಅವರಿಗೆ ಬೇಕಾಗಿ 1 ಲಕ್ಷ ಕೋಟಿ ರೂಪಾಯಿ ಮೊನ್ನೆ ಆತ್ಮನಿರ್ಭರವೋ ಬರ್ಬರವೋ ಏನೋ ಘೋಷಣೆ ಮಾಡಿದ್ರಲ್ಲ, ಅದರಲ್ಲಿ 1 ಲಕ್ಷ ಕೋಟಿ ರೂಪಾಯಿಯನ್ನ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಇಡ್ತೇವೆ ಅಂತ ಹೇಳಿದ್ದಾರೆ. ಅದು ಕನ್ನಡಿಯೊಳಗಿನ ಗಂಟು, ನಾವೆಲ್ಲ ನೋಡಿದೆ. 20 ಲಕ್ಷ ಕೋಟಿ ರೂಪಾಯಿ ಯಾರ ಕಿಸೆಗೂ ಬರಲಿಲ್ಲ, 1 ರೂಪಾಯಿ ಕೂಡ ಅಂತ ವಿಚಾರ ಇರುತ್ತೆ. ಈಗ ನಮ್ಮ ಇಲ್ಲಿಯ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಅದನ್ನು ನಾನು ಮತ್ತೆ ಮುಂದುವರಿಸ್ತೇನೆ. ಇದು ಶರೀಲ್ ಅವರೇ, ಅದೇ ಏನು ದೇಶದ ರೈತರಿಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ. ಅದು ಯಾವ ರೀತಿಯಲ್ಲಿ ಅಂತ ಕೂಡ ಅವರೇ ಹೇಳಿದ್ರೆ ಭಾರಿ ಒಳ್ಳೇದು. ಯಾಕಂತ ಹೇಳಿದ್ರೆ ಪ್ರತಿಭಟನೆ ಎಲ್ಲ ಸ್ಟಾರ್ಟ್ ಆದಾಗ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಪ್ರಧಾನಿ ಅವರು ಬಂದು ಮನ್ ಕಿ ಬಾತ್ ಮಾತಾಡುವುದೆಲ್ಲ ಆಯ್ತು ಬೆಳಿಗ್ಗೆ. ಆದ್ರೆ ಅವರ ಮಾತಲ್ಲಿ ಮೊನ್ನೆ 6 ಗಂಟೆದ ಮನ್ ಕಿ ಬಾತ್ ಇದ್ದ ಹಾಗೇನೆ ಭೂ ಮಸೂದೆ ಆಗಲಿ, ಅದು ಕೃಷಿ ಮಸೂದೆ ಯಾವ್ದು ಮಾಡಿದ್ದಾರೆ ಅದರ ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡುದಿಲ್ಲ. ಕೃಷಿಕರಿಗೆ ಏನು ಅನ್ಯಾಯವಾಗುದಿಲ್ಲ, ನಾವು ಕೃಷಿಕರೊಟ್ಟಿಗೆ ಇದ್ದೇವೆ, ಹೇಗಿದ್ದೀರಿ, ಯಾಕೆ ಅನ್ಯಾಯ ಆಗುದಿಲ್ಲ, ಅದರ ಬಗ್ಗೆ ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ರೆ ಅವರೆಲ್ಲ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ನೀವು ಹೇಳಿದ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾತಾಡಿದ್ದು. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಅವರು ಏನ್ ಬಿಜೆಪಿ ಅವರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಭೂಮಿ ಬೇಡ ನಮ್ಗೆ, ನೀವು ಮಾಡೋ ಉತ್ಪನ್ನ ಇದು ಪುಸ್ತಕ ಮುಟ್ಬಾರ್ದು, ಪುಸ್ತಕದೊಳಗಿರೋ ಪೇಜ್ ಅನ್ನು ಹರಿದು ಕೊಡ್ಬೇಕು, ಹಾಗೆ ಆಯ್ತು ಪರಿಸ್ಥಿತಿ. ಹೇಗೆ ಸಾಧ್ಯ? ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್. ಈಸಿಲಿ ಈಗ ನಾನೊಂದು ರೈತ, ಕಾರ್ಪೊರೇಟ್ ಸೆಕ್ಟರ್ ನನ್ನ ಹತ್ರ ಬಂದು ಓಕೆ ನಾವು ಕಂಪ್ಲೀಟ್ಲಿ ವಿ ವಿಲ್ ಫಂಡ್ ಯುವರ್ ಫಾರ್ಮಿಂಗ್, ಇದನ್ನ ಕೃಷಿ ಉತ್ಪನ್ನ ಮಾಡಿ ಅಂತ ಹೇಳ್ತಾರೆ. ಸರಿ, ನಾನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಎಲ್ಲ ಏನೇನೋ ಪ್ರೊಸೀಜರ್ಸ್, ಲೀಗಲ್ ಪ್ರೊಸೀಜರ್ಸ್ ಇದೆ ಅದೆಲ್ಲ ಮಾಡ್ಕೊಂಡು ಐ ವಿಲ್ ಗೋ ಅಹೆಡ್. ಒಂದು ವೇಳೆ ನೆರೆ ಹಾವಳಿ, ಅತಿವೃಷ್ಟಿ ಏನಾದ್ರೂ ಆಗಿ ನಂಗೆ ಬೇಕಾದ ಉತ್ಪನ್ನಗಳು ಬರ್ಲಿಲ್ಲ, ಆಗ ನಾನು ಹಿಂದೆ ಕೊಡೋದು ಹೇಗೆ? ಐ ವಿಲ್ ಬಿ ಕಂಪೆಲ್ಡ್ ಟು ಸೆಲ್ ಮೈ ಲ್ಯಾಂಡ್ ಅಂಡ್ ಗಿವ್ ಇಟ್ ಟು ಹಿಮ್. ಹೇಗಾದ್ರೂ ಮಾಡಿ ಹಣ ಹಿಂದೆ ಕೊಡುವ, ಅವ್ರು ಸುಮ್ಮನೆ ಇರ್ತಾರ? ಹೇಳ್ತಾ ಅಂಡ್ ದೆನ್ ಒನ್ ಮೋರ್ ಥಿಂಗ್ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇದು ಖಾಸಗಿ ಫೈನಾನ್ಸ್ ನವರ ತರ ಸಾಲ ತಗೊಂಡ ರೀತಿಯಲ್ಲಿ ಅಷ್ಟೇ. ಇನ್ನೊಂದು ಹೇಳ್ತಾರೆ ಅಂದ್ರೆ ನಾವು ಕೋರ್ಟಿಗೆ ಹೋಗ್ಲಿಕ್ಕೆ ಯಾರು ಕೋರ್ಟ್ ಅನ್ನು ಯು ಕ್ಯಾನ್ ಅಪ್ರೋಚ್ ದ ಕೋರ್ಟ್ ಎನಿ ಟೈಮ್, ಫಾರ್ಮರ್ಸ್ ಅನ್ನು ನಾವು ನಿಲ್ಲಿಸುದಿಲ್ಲ ಅಂತ ಹೇಳಿದ್ರು. ಆದ್ರೆ ಕೋರ್ಟ್ ಅಲ್ಲಿ ಕೂಡ ಕೇಳುದು ಸಾಕ್ಷ್ಯಾಧಾರಗಳು. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಮಾಡಿದ ನಂತರ ನೀವೆಲ್ಲ ಅದನ್ನು ಬರ್ದು ಸೈನ್ ಎಲ್ಲ ತಕೊಂಡ ನಂತರ ಒಂದು ಲೀಗಲ್ ಪ್ರೊಸೀಜರ್ ಮಾಡಿದ ನಂತರ ಯಾರು ಅದರಲ್ಲಿ ಗೆಲ್ಲುವ ಚಾನ್ಸ್? ಸಾಮಾನ್ಯ ಬಡ ರೈತನಿಗೆ ಗೆಲ್ಲಿಕ್ಕೆ ಸಾಧ್ಯ ಉಂಟಾ ಹೇಳಿ? ಮೇಡಮ್, ಅದಕ್ಕೆ ಪೂರಕವಾಗಿ ಈಗ ನೈಸ್ ರಸೈದ್ ಆಯ್ತು, ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ ಕಮಿಟಿ ಅಂತ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯನಾ ರೈತರಿಗೆ? ಸಾಧ್ಯ ಇಲ್ಲ. ಕಾರ್ಪೊರೇಟ್ ಸಂಸ್ಥೆಗಳು ಬಂದ ತಕ್ಷಣ ಅವರು ಇಲ್ಲೇ ಕಾನೂನನ್ನು ಒಪ್ಪಲ್ಲ, ಅವರು ಇಂಟರ್ನ್ಯಾಷನಲ್ ಇದು ಟ್ರಿಬ್ಯುನಲ್ ಡಿಸ್ಪ್ಯೂಟ್ ಕಮಿಟಿ ಅಂತ ಇದೆ, ಅಲ್ಲ ಹೋಗ್ಬೇಕು. ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ದೋಚುವಂತ ಸಿಸ್ಟಮ್ ಅಷ್ಟೇ, ಬೇರೇನಿಲ್ಲ. ಎಸ್ ಓಕೆ. ನಾವು ಈ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇವೆ. ಉಚ್ಚಿಲವರು, ನಾನು ನಿಮ್ಮ ಹತ್ರ ಮತ್ತೆ ಬರ್ತೇನೆ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತದೆ. ಬ್ರೇಕ್ ನಂತರ ನಾವು ಮುಖ್ಯವಾಗಿ ಏನು ಪಂಜಾಬ್ನಲ್ಲಿ ಏನಾಯಿತು ಅನ್ನೋ ವಿಚಾರವಾಗಿ ನಾವು ಮಾತಾಡ್ತೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.
ಕೃಷಿ ಮಸೂದೆ ತಿರುಗಿ ಬಿದ್ದ ಪಂಜಾಬ್ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಕೇಂದ್ರದ ಕೃಷಿ ಮಸೂದೆಯನ್ನು ವಿರೋಧಿಸಿ ಪಂಜಾಬ್ ಸರ್ಕಾರ ಯಾವ ರೀತಿಯಾಗಿ ತನ್ನದೇ ಆದ ಪ್ರತ್ಯೇಕ ಮಸೂದೆಯನ್ನು ಮೊನ್ನೆ ಜಾರಿಗೆ ತಂತು ಅನ್ನೋ ವಿಚಾರವಾಗಿ ನಾವು ಇವತ್ತಿನ ಈ ಒಂದು ಸಂವಾದವನ್ನು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಈ ಒಂದು ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾಗಿರುವಂಥ ರವಿಕಿರಣ್ ಪುಣಚ್ಚ ಅವರು ಮತ್ತು ಪ್ರಾಂತ ರೈತ ಸಂಘದ ಮುಖಂಡರಾಗಿರುವಂಥ ವಾಸುದೇವ್ ಉಚ್ಚಿಲ್ ಅವರು ಮತ್ತು KPCC ಪ್ಯಾನಲಿಸ್ಟ್ ಆಗಿರುವಂಥ ಶೆರಿಲ್ ಐವಾನ್ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನಾವು ಈ ಒಂದು ಕೇಂದ್ರದ ಕೃಷಿ ಮಸೂದೆಯ ಏನು ಮೂಲ ಆಶಯ ಏನಿತ್ತು, ಅದರ ಉದ್ದೇಶ ಏನಿತ್ತು ಅನ್ನೋ ವಿಚಾರ ಮಾತಾಡಿದ್ದೇವೆ. ಮತ್ತು ಈ ಒಂದು ಕೇಂದ್ರದ ಕೃಷಿ ಮಸೂದೆಯನ್ನು ಬೆಂಬಲಿಸ್ತಾ ಇರೋರು ಹೇಳ್ತಾ ಇರುವಂಥ ಮಾತು ಏನು, ರೈತರಿಗೆ ಸ್ವಾತಂತ್ರ್ಯ ಬಂತು ಇದೇ ಮೊದಲ ಬಾರಿಗೆ ಅನ್ನೋ ವಿಚಾರವಾಗಿ ಮಾತಾಡ್ತಿದ್ರು. ಈ ವಿಚಾರವಾಗಿ ಕೂಡ ನಾವು ಮಾತಾಡಿದೆವು. ಈಗ ನಾವು ನೇರವಾಗಿ ಈ ಒಂದು ಚರ್ಚೆಯನ್ನು ಮುಂದುವರಿಸಿದ ಸಂದರ್ಭದಲ್ಲಿ ಇದು ಶೆರಿಲ್ ಅವರೇ, ಇದು ಪಂಜಾಬ್ ಸರ್ಕಾರ ಒಂದು ದಿಟ್ಟ ಏನು ನಿಲುವು ತೆಕ್ಕೊಂಡಿತ್ತಲ್ಲ, ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನು ಮಸೂದೆಗಳನ್ನು ಅವ್ರು ಜಾರಿಗೆ ತಂದರು ಅಂತ? ಪಂಜಾಬ್ ಸರ್ಕಾರ ಈಗ 3 ಬಿಲ್ಲನ್ನು ಪಾಸ್ ಮಾಡಿ ಹಾಕಿದ್ರು. ಹೌದು. ಅದರಲ್ಲಿ ಮೇನ್ ಫಸ್ಟ್ ಬಿಲ್ ಅಲ್ಲಿ ಅವ್ರು ಏನು ಹೈಲೈಟ್ ಮಾಡೋದು ಅಂತ ಹೇಳಿದ್ರೆ ಈ ಮಾರ್ಕೆಟ್ ಫೀಸ್ ಅಂತ ಇತ್ತು. ಹೌದು. ಆ ಮಾರ್ಕೆಟ್ ಫೀಸ್ ಅನ್ನು ಸೆಂಟ್ರಲ್ ಗವರ್ಮೆಂಟ್ ಮಸೂದೆ ತಂದದ್ರಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ಪಂಜಾಬ್ ಸರ್ಕಾರ ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ಪಂಜಾಬ್ ಸರ್ಕಾರದ ಅಡಿಯಲ್ಲಿ ಬರುವಂತ ಮಂಡಿಗಳಲ್ಲಿ ನೋಡ್ಲಿಕ್ಕೆ ಹೋದ್ರೆ 8.5% ಮಾರ್ಕೆಟ್ ಫೀ, ಅದರಲ್ಲಿ ಒಂದು 2.5% ಕಮಿಷನ್, 3% ಏನು ಮಾರ್ಕೆಟ್ ಫೀ ಬರುತ್ತೆ. ಆಮೇಲೆ ಅದು ಡೆವಲಪ್ಮೆಂಟ್ ಚಾರ್ಜ್ ಅಂತ ಹೇಳ್ಕೊಂಡು ಆಮೇಲೆ 3% ಮಾರ್ಕೆಟ್ ಫೀ ಹಾಗೆ ಬರುತ್ತೆ. So if you take a quintal of wheat, ಅದರಲ್ಲಿ ಸಾಧಾರಣ ನೋಡ್ಲಿಕ್ಕೆ ಹೋದ್ರೆ ಇನ್ಕ್ಲೂಸಿವ್ ಆಫ್ ಆಲ್ ದ ರೇಟ್ಸ್ ಅಂಡ್ 8.5% ಕಮಿಷನ್ ಮಾರ್ಕೆಟ್ ಫೀ ಅನ್ನು ಹಾಕಿದ ನಂತರನು ಆಲ್ಮೋಸ್ಟ್ ಎಷ್ಟು 164 ರೂಪೀಸ್ ಏನೋ ಅಷ್ಟು ಬರ್ತದೆ. ಆದ್ರೆ ಸರಿ, ಮಾರ್ಕೆಟ್ ಫೀ ಈಗ ಕಷ್ಟ ಆದಿತ್ತು, ಆದ್ರೆ ಇವರು ಹೇಳಿದಾಗೆ 6 ತಿಂಗಳು ಸುಲಭದಲ್ಲಿ ಹೋಗ್ತದೆ. ಫ್ಯಾನ್ಸಿ ರೇಟ್ಸ್ ಕೊಡ್ತಾರೆ ನಮ್ಮ ಟ್ರೇಡರ್ಸ್ನವರು. ಆದ್ರೆ ಒಮ್ಮೆ ಮಂಡಿ ಅಥವಾ APMC ಮಂಡಿಗಳು ಕ್ಲೋಸ್ ಆಗ್ತಾ ಇದ್ದ ಹಾಗೆ 50 ರೂಪಾಯಿ ಇದ್ದದ್ರಲ್ಲಿ 10 ರೂಪಾಯಿಗೂ ಕೇಳ್ಬೋದು. ಅದರ ವಿಷಯ ಯಾರಾದ್ರೂ ನೆನೆಸಿದಾರೆ? ಹಾಗೆ ಮಾಡಿದ್ರೆ ಏನು ಕ್ರಮ ಕೈಗೊಳ್ತದೆ ಸರ್ಕಾರ? ರೈತರು ಯಾರ ಹತ್ರ ಹೋಗಿ ಅವರ ಪ್ರಾಬ್ಲಮ್ಸ್ ಅನ್ನು ಹೇಳ್ಕೊಳ್ಬೇಕು. ಹೌದು, ಅದನ್ನು ಕೂಡ ಅವ್ರು ಸ್ಪಷ್ಟೀಕರಣ ಮಾಡಿದ್ರೆ ಬಾರಿ ಒಳ್ಳೇದು. ನಾವು ಟ್ರೇಡರ್ಸ್ ಕೊಡ್ತಾರೆ, ಇವರು ಯಾವ ರೀತಿಯಲ್ಲಿ ಟ್ರೇಡರ್ಸ್ ಪರ ಮಾತಾಡ್ತಿದ್ದಾರೆ ಈಗ ಸದ್ಯದ ರೀತಿಯಲ್ಲಿ? ಕಾರ್ಪೊರೇಟ್ ಸೆಕ್ಟರ್ನವ್ರು ಕೊಡ್ತಾರೆ, ಏನೋ ನಿಮ್ಗೆ ನೆನ್ಸಿದಕ್ಕಿಂತ ಜಾಸ್ತಿ ಬೆಲೆಯನ್ನು ಕೊಡ್ತಾರೆ. ಬೇಡ, ಬೆಂಬಲ ಬೆಲೆಯನ್ನೇ ಅಷ್ಟು ಜಾಸ್ತಿ ಮಾಡಿ ಇಡ್ಲಿ. ಟ್ರೇಡರ್ಸ್ ನಾವು ಟ್ರೇಡಿಂಗ್ ಏರಿಯಾ ಅಂಡ್ ಟ್ರೇಡರ್ಸ್ ಅಂತ ಇದೆ ಕೃಷಿ ಮಾರ್ಕೆಟ್ ಅಲ್ಲಿ. ಆದ್ರೆ ಅದರಲ್ಲಿ ಇವರು ಬೆಂಬಲ ಬೆಲೆಯನ್ನು ಯಾಕೆ ತೆಗಿತಾ ಇದ್ದಾರೆ? ಬೆಂಬಲ ಬೆಲೆಯನ್ನೇ ಇವರು ಸ್ವಲ್ಪ ರೇಟ್ ಅನ್ನು ಹೈ ಮಾಡಿ ಇಟ್ಕೊಳ್ಳಿ. ಹಾಗಾದ್ರೆ ಇವ್ರು ಬೆಂಬಲ ಬೆಲೆಗೆ ಅವರೇ ಬೆಂಬಲ ಕೊಡ್ತಾ ಇಲ್ಲ. ಇದು ಮಧ್ಯಪ್ರವೇಶ ಮಾಡುತ್ತಾ ಪುಣಚ್ಚ ಅವರು? ಈಗ ಬೆಂಬಲ ಬೆಲೆಯನ್ನು ನಿರಾಕರಿಸ್ತೇವೆ ಅಂತ ಹೇಳ್ತದ ಅಥವಾ? ಈಗ ಸ್ಪಷ್ಟನೆ ಇಲ್ಲ, ಯಾವುದು ಸ್ಪಷ್ಟನೆ ಇಲ್ಲ. ಮತ್ತೆ ನಮ್ಮನ್ನ ಕನ್ಫ್ಯೂಸ್ ಮಾಡಬೇಕು ಅಂತ ಈಗ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಘೋಷಣೆ ಮಾಡೋ ಕೆಲಸ ಅಲ್ಲ ಸರ್ಕಾರದ್ದು. ಘೋಷಣೆ ಮಾಡಿದ ದರದಲ್ಲಿ ಇವತ್ತು ಖರೀದಿ ಕೇಂದ್ರ ಮಾಡಬೇಕು. ಇವತ್ತು ದೊಡ್ಡ ಹೋರಾಟ ಆಗ್ತಿಕ್ಕಂಥದ್ದು ಇವತ್ತು ರಾಜ್ಯದ ಎಲ್ಲ ಬಹುತೇಕ ಉತ್ತರ ಕರ್ನಾಟಕ, ಹಳೆ ಮೈಸೂರು ಎಲ್ಲಾ ಭಾಗದಲ್ಲೂ ಕೂಡ ಇವತ್ತು ಇದರ ವಿಚಾರವಾಗಿ ರೈತ ಸಂಘ ಕರೆ ಕೊಟ್ಟಿತ್ತು, ಚಳುವಳಿಗಳು ಆಗಿದ್ದಾವೆ. ಒಂದು MSP ಯನ್ನು ಡಿಕ್ಲೇರ್ ಮಾಡಿದ್ದೀರಿ, ಆ ದರದಲ್ಲಿ ನೀವು ಖರೀದಿ ಮಾಡಬೇಕು. ಈಗ ಮೆಕ್ಕೆಜೋಳ 1850 ರೂಪಾಯಿ ಹೇಳಿದ್ದಾರೆ, ಮಾರ್ಕೆಟ್ ಅಲ್ಲಿ 1200 ರೂಪಾಯಿಗೆ ಖರೀದಿ ಆಗ್ತಾ ಇದೆ. ಅಂದ್ರೆ ಖರೀದಿ ಕೇಂದ್ರ ತೆಗಿಬೇಕಂತ ಜವಾಬ್ದಾರಿ ಕೂಡ ಸರ್ಕಾರದಿದೆ. ಆ ನಿಟ್ಟಿನಲ್ಲಿ ಬಹುಶಃ ಈ ಕಾಯ್ದೆಗಳು ಮತ್ತು ಈಗ ಇನ್ನೂ ಬಹಳ ನಾವು ಕರ್ನಾಟಕದವರು ಹೆಚ್ಚು ಮಾತಾಡಬೇಕು ಈ ವಿಚಾರದಲ್ಲಿ. ಕಳೆದ ಬಾರಿ 30,000 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅತಿವೃಷ್ಟಿಯಿಂದ ಅಂತೇಳಿ ಕೊಟ್ರೆ 1200 ಕೋಟಿ ರೂಪಾಯಿ ಕೂಡ ಕೊಡ್ಲಿಲ್ಲ. GST ಪಾಲು 13,500 ಕೋಟಿ ಕೊಡ್ಲಿಲ್ಲ. ಈಗ ನಾವು ಇಲ್ಲಿ ಮಾತಾಡ್ತಕ್ಕಂಥದ್ದು ಬಿಜೆಪಿ ವಿರೋಧ ಅಂತಲ್ಲ, ಅವರು ತಗೊಳ್ಳುವಂತ ತೀರ್ಮಾನಗಳು ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ, ಅದು ರೈತರಿಗೆ ಯಾವ ರೀತಿ ಅದು ಏನು ಸಮಸ್ಯೆ ಆಗುತ್ತೆ, ಸಾಮಾನ್ಯರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ, ಈಗ ಅದೇ ನಮ್ಮ ಮುಖ್ಯ ಕನ್ಸರ್ನ್. ಈಗ ರಾಜ್ಯದ ವಿಚಾರಕ್ಕೆ ಬರುವ, ಯಾಕಂದ್ರೆ ಅನೇಕ ರಾಜ್ಯಕ್ಕೆ ಸಂಬಂಧಪಟ್ಟ ಕೃಷಿ ವಿಷಯವನ್ನು ಕೂಡ ಮಾತಾಡಬೇಕಾಗಿದೆ. ಇದು ಶೆರಿಲ್ ಅವರೇ, ಅದೇ ಏನು ಪಂಜಾಬ್ ಸರ್ಕಾರ ತಗೊಂಡ ಏನು 3 ತಿದ್ದುಪಡಿಗಳಿದಾವೆ ಅಥವಾ ಅವರು ಮಂಡಿಸಿದಂತ ಏನು ವಿಧೇಯಕಗಳು, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ 1 ನಿಮಿಷದಲ್ಲಿ ಮುಗಿಸಿ ನಾನು ಮತ್ತೆ ಉಚ್ಚಿಲ ಅವರ ಹತ್ರ ಮತ್ತೆ ಮಾತಾಡಬೇಕು. ಒಂದು ನಾನು ಹೇಳಿದ್ದು ಮಾರ್ಕೆಟ್ ಫೀ, ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದು. ಆಮೇಲೆ ರೈತರಿಗೆ ಅವರ ಕೊರತೆಗಳನ್ನು ಹೇಳಲಿಕ್ಕೆ ದೇ ಕ್ಯಾನ್ ಗೋ ಅಪ್ ಟು ದ ಕೋರ್ಟ್. ಅದೊಂದು
ರೂಲ್ ತಂದ್ರು. ಆಮೇಲೆ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡ್ಲಿಕ್ಕೆ ಇಲ್ಲ ಟ್ರೇಡರ್ಸ್ಗೆ, ಅದು ಕಾನೂನು ತಂದ್ರು. ಅದು ಬಾರಿ ಒಳ್ಳೇದು. ಯಾಕಂತ ಹೇಳಿದ್ರೆ ಇಲ್ಲದ್ರೆ ಅದಕ್ಕಿಂತ ಕಡಿಮೆ ದರಕ್ಕೆ ಒಂದು ವೇಳೆ ಖರೀದಿಸಿದ್ರೆ ಅವನಿಗೆ ಜೈಲು ಶಿಕ್ಷೆ ಅಂತ ಕೂಡ ಅದು ಮಾಡಿದ್ರು. ಅದು ಆಮೇಲೆ ಅದೇ ಸಿವಿಲ್ ಕೋರ್ಟ್ ಒಂದು ಹೋಗ್ಬೋದು. ಮತ್ತೆ ಇನ್ನೊಂದಂತ ಹೇಳಿದ್ರೆ ಸೆಲ್ಲರ್ಸ್ ಕೂಡ ನಾವು ಅದನ್ನು ಮಾರುಕಟ್ಟೆಗೆ ತಗೊಂಡೋಗಿ ಮಾರ್ಲಿಕ್ಕೆ ಹೋಗುವಾಗ ಕೂಡ ಅವರು ಕೂಡ ಅದನ್ನ ಬೆಂಬಲ ಬೆಲೆಯನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಅದು ಕೂಡ ಅವರು ಮಾತಾಡಿದ್ದಾರೆ ಆ ಮಸೂದೆಯಲ್ಲಿ. ಆಮೇಲೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಮತ್ತೆ ಬ್ಲಾಕ್ ಮಾರ್ಕೆಟಿಂಗ್ ಅದು ಅನಿಯಮಿತ ಕೊಟ್ಟಿದ್ದಾರೆ ಅವರು. ಈಗ ನೀವು ಹೋರ್ಡಿಂಗ್ ಮಾಡ್ಬೋದು ಅಂತ, ಆದ್ರೆ ಒಂದು ವೇಳೆ ಕ್ಷಾಮ ನೈಸರ್ಗಿಕ ಪ್ರಾಬ್ಲಮ್ಸ್ ಏನಾದ್ರು ಅಂತದಲ್ಲಿ ಬಂದಾಗ ವಿಪರೀತ ಮಳೆ, ಯಾಕಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಟ್ರೇಡರ್ಸ್ ನವರು ತಕೊಳ್ತಾರೆ, ಹಣ ಇದೆ ತಕೊಂಡು ಸ್ಟಾಕ್ ಮಾಡ್ತಾರೆ. ಯು ಕೆನಾಟ್ ಫೈಂಡ್ ಎನಿಥಿಂಗ್ ಇನ್ ದ ಮಾರ್ಕೆಟ್. ಸೊ ವೈನ್ ಸುಳ್ಳು ಕೊರತೆಯನ್ನು ಕ್ರಿಯೇಟ್ ಮಾಡ್ತಾರೆ. ನಥಿಂಗ್ ಬಟ್ ಫಾಲ್ಸ್ ಸ್ಕ್ಯಾರ್ಸಿಟಿ. ಅದಾದಾಗ ಏನಾಗ್ತದೆ, ಕನ್ಸ್ಯೂಮರ್ಸ್ ಕೂಡ ಇದು ಎಫೆಕ್ಟ್ ಆಗ್ತದೆ. 50 ರೂಪಾಯಿ ಈಗ ನೀರುಳ್ಳಿ ಎಕ್ಸಾಂಪಲ್ 50 ರೂಪಾಯಿ ಇದ್ರೆ ನಾಳೆ 200 ರೂಪಾಯಿಗೆ ಮಾರ್ತಾರೆ. ಯಾಕೆ? ಹೊರಗೆ ಇಲ್ಲ. ದಿಸ್ ಇಸ್ ನಥಿಂಗ್ ಬಟ್ ದ ಟ್ರೇಡರ್ಸ್ ಆರ್ ಕ್ರಿಯೇಟಿಂಗ್ ಅ ಫಾಲ್ಸ್ ಸ್ಕ್ಯಾರ್ಸಿಟಿ. ಅದರಿಂದಾಗಿ ಕನ್ಸ್ಯೂಮರ್ಸ್ ವಾಪಸ್ ಎಫೆಕ್ಟ್ ಆಗ್ತದೆ. ಸೊ ಅದರ ವಿಷಯ ಕೂಡ ಅವರು ಮಸೂದೆಯಲ್ಲಿ ಮಂಡಿಸಿದ್ದಾರೆ. ಇನ್ನೊಂದಂತ ಹೇಳಿದ್ರೆ ಸೆಂಟ್ರಲ್ ಲಾ ಅನ್ನು ನಾವು ವಯೋಲೇಟ್ ಮಾಡಿದ್ರೆ, ಅದಕ್ಕೆ ಫಾಲೋ ಮಾಡದಿದ್ರೆ ಸೆಂಟ್ರಲ್ ಆಕ್ಷನ್ ತಗೊಳ್ಬಹುದು ಅಂತ ಅದೊಂದಿತ್ತು. ಅದು ಆಕ್ಷನ್ ಏನ್ ತಗೊಳ್ಳೋದಿಲ್ಲ ಅಂತ ಅದು ಕೂಡ ಈ ಮಸೂದೆಯಲ್ಲಿ ಇದೆ. ಅದೇ ಇದೆಲ್ಲ ಒಂದು ಮುಖ್ಯಾಂಶಗಳು. ಇದು ಉಚ್ಚಿಲವರೇ, ಈಗ ಈ ರೀತಿ ಒಂದು ಈಗ ರಾಜ್ಯ ಸರ್ಕಾರ ತನ್ನದೇ ಆದ, ಈಗ ನೀವು ಆಗಲೇ ಹೇಳಿದ್ರೆ ಅದು ಏನು ಕೃಷಿ ಅನ್ನುವುದು ಒಂದು ರಾಜ್ಯದ ಪಟ್ಟಿಯಲ್ಲಿ ಇರುವಂಥದ್ದು ಅಂತ, ಬಟ್ ಕೇಂದ್ರ ಈಗ ಏನು ಮಸೂದೆಯನ್ನು ಮಂಡಿಸಿತ್ತು ಅದಕ್ಕೆ ಪ್ರತಿರೋಧವಾಗಿ ಈಗ ರಾಜ್ಯ ಮಂಡಿಸ್ತಾ ಇರೋ ಸಂದರ್ಭದಲ್ಲಿ ಈಗ ಈಗ ಒಂದು ಕಡೆ ಅದನ್ನು ರಾಜ್ಯಪಾಲರು, ಆ ರಾಜ್ಯದ ರಾಜ್ಯಪಾಲರು ಅದನ್ನು ಅಂಗೀಕರಿಸಬೇಕು ಅಥವಾ ಅನುಮೋದನೆ ಕೊಡಬೇಕು. ಅನುಮೋದನೆ ಕೊಡದೆ, ಯಾಕಂತ ಹೇಳಿದ್ರೆ ಈಗ ರಾಜ್ಯಪಾಲರನ್ನು ನೇಮಕ ಮಾಡುವಂಥದ್ದು ಕೇಂದ್ರ ಸರ್ಕಾರ. ಅವರೀಗ ಕೇಂದ್ರ ಸರ್ಕಾರದ ಮರ್ಜಿನಲ್ಲಿದ್ದು ಅನುಮೋದನೆ ಮಾಡದೆ ಹೋದ ಪಕ್ಷದಲ್ಲಿ ಅಲ್ಲೊಂದು ಸಾಂವಿಧಾನಿಕ ಬಿಕ್ಕಟ್ಟಾಗುತ್ತೆ. ಮತ್ತೆ ಅದು ಸೊ ನಾನು ಕೇಳುವಂಥದ್ದು ಇದೀಗ ಅಲ್ಲಿ ಅಂಗೀಕಾರಗೊಳ್ಳದಿದ್ದರೆ ಏನಾಗುತ್ತೆ ಏನು? ಈಗ ರಾಜ್ಯಗಳು ಒಂದು ಮಸೂದೆ ಮಾಡಿದರೆ ಮಸೂದೆ ಅವರ ಶಾಸಕ ಸಭೆಯಲ್ಲಿ ಪಾಸ್ ಆಗ್ತದೆ. ಅದರ ನಂತರ ಅದಕ್ಕೆ ಒಪ್ಪಿಗೆ ಕೊಡಬೇಕಾದವರು ಗವರ್ನರ್, ರಾಜ್ಯಪಾಲರು. ಆದರೆ ಅದು ಶಾಸನವಾಗಿ ಅಂಗೀಕಾರ ಆಗಬೇಕಿದ್ರೆ ರಾಷ್ಟ್ರಪತಿ ಅಂಕಿತ ಕೂಡ ಸಿಗಬೇಕು. ಹೌದು, ರಾಷ್ಟ್ರಪತಿಯ ಅಂಕಿತ ಸಿಗದೆ ಅದು ರಾಜ್ಯದ ಶಾಸನ ಆಗುದಿಲ್ಲ. ಈಗ ಪಂಜಾಬ್ನಲ್ಲಿ ಈಗ ಶಾಸನವನ್ನು ಇಲ್ಲಿ ಮಾಡಿದರೂ ಕೂಡ ಅಕಸ್ಮಾತ್ ಅವರ ಗವರ್ನರ್ ಅನುಕೂಲರಾಗಿದ್ದರೂ ಕೂಡ ರಾಷ್ಟ್ರಪತಿ ಅದಕ್ಕೆ ಅಂಕಿತ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಥವಾ ಗವರ್ನರ್ ಕೂಡ ಕೊಡದೆ ಹೋಗ್ಬೋದು. ಈ ರೀತಿಯ ಒಂದು ಬಿಕ್ಕಟ್ಟು ಒಂದು ಕಡೆ ಇದೆ. ಹಾಗಿರುವಾಗ ಆ ಅಂಕಿತ ಸಿಗದೆ ಹೋದರೆ ಈ ಯಾವ ಕಾಯ್ದೆ ಅಲ್ಲಿ ಸಿಂಧು ಆಗ್ತಾರೆ ಅನ್ನೋ. ಸಾಮಾನ್ಯವಾಗಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯದ ಕಾಯ್ದೆಗಳಿದ್ದಾಗ ಕೇಂದ್ರ ಶಾಸನವೇ ಸಿಂಧು ಅಥವಾ ಅದು ಜಾರಿಗೆ ಬರತಕ್ಕದ್ದು ಅನ್ನೋದು ನಿಲುವಿರ್ತದೆ. ಆದರೆ ಅದನ್ನು ಕ್ವೆಶ್ಚನ್ ಮಾಡುವಂತ ಒಂದು ರಾಜ್ಯ ಸರ್ಕಾರ ಅವಾಗ ಕೆಲವು ಆಧಾರದಲ್ಲಿ ಯಾಕಂದ್ರೆ ಇಲ್ಲಿ ಇದು ಪಂಜಾಬ್ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಮರೀಂದರ್ ಸಿಂಗ್, ನಾನು ಕೋರ್ಟ್ಗೆ ಹೋಗ್ಲಿಕ್ಕೆ ಕೂಡ ತಯಾರಿದ್ದೇನೆ ಒಂದು, ಮತ್ತೆ ಏನು ರಾಜ್ಯದ ಕೃಷಿಕರ ಪರವಾಗಿ ರಾಜೀನಾಮೆ ಕೊಡ್ಲಿಕ್ಕೆ ಕೂಡ ತಯಾರಿದ್ದೇನೆ ಅಂತ. ಅಲ್ಲ, ಅವರು ಕೋರ್ಟಿಗೆ ಹೋಗುವಂತ ಸಂದರ್ಭ ಯಾವಾಗ ಅಂತ ಹೇಳಿದ್ರೆ ರಾಷ್ಟ್ರಪತಿ ಅಂಕಿತ ಸಿಗದೇ ಇದ್ದಾಗ ಅವರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಬೇಕು. ಅಲ್ಲಿವರೆಗೆ ಅವರ ಕಾಯ್ದೆಯನ್ನು ಕೂಡ ಜಾರಿ ಮಾಡ್ಲಿಕ್ಕೆ ಆಗುದಿಲ್ಲ. ಕೇಂದ್ರದ ಕಾಯ್ದೆ ಅದು ಅನುಷ್ಠಾನದಲ್ಲಿ ಇರ್ತದೆ, ಅಥವಾ ಅದು ಏನು ಅಸ್ತಿತ್ವ ಏನು ಇಲ್ಲದಂತ ರೀತಿಯಲ್ಲಿ ಇರಬಹುದು. ಆವಾಗ ರೈತರಿಗೂ ಪ್ರಯೋಜನ, ಯಾರಿಗೂ ಪ್ರಯೋಜನ ಇಲ್ಲ ಅಂತ ಒಂದು ಸ್ಥಿತಿ ಇರ್ತದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಅದನ್ನು ಜಾರಿ ಮಾಡುವುದಿಲ್ಲ, ರಾಜ್ಯದ ಕಾನೂನು ಹೇಗೂ ಜಾರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಾಷ್ಟ್ರಪತಿ ಅಂಕಿತ ಇಲ್ಲದೆ. ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ಹೇಗೆ ಹೋಗುತ್ತೆ ಅನ್ನುವಂಥದ್ದು ಬೇರೆ. ಏನಿದ್ರು ಕೂಡ ಈ ಬಿಕ್ಕಟ್ಟು ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಇರುವುದರಿಂದಾಗಿ ಇದು ಒಂದು ಸಾಂವಿಧಾನಿಕ ಬಿಕ್ಕಟ್ಟಿನ ಕಡೆಗೆ ಹೋಗುವಂತ ಒಂದು ಅಪಾಯ ಇದೆ. ಇಲ್ಲಿ ಇರುವಂಥದ್ದು ಸಾಂವಿಧಾನಿಕ ಬಿಕ್ಕಟ್ಟಿನ ಕಡೆಗೆ ಹೋಗುವಂತ ಅಪಾಯ ಇದೆ. ಆಮೇಲೆ ಇಂತಹ ಶಾಸನಗಳಿಗೆ ಬಂದಾಗ ಬೇರೆ ಹಿಂದೆ ಏನು ಅನುಭವ ಏನು ಆಗಿದೆ ಅನ್ನುವಂಥ ಈಗ ಶಾಸನಗಳು ಕೆಲವೊಮ್ಮೆ ಈಗ ನಮ್ಮ APMC ಕಾಯ್ದೆ ಬಗ್ಗೆ ಹೇಳ್ತೇವೆ. ಅನೇಕ ರಾಜ್ಯಗಳಲ್ಲಿ ಆ ಕಾಯ್ದೆ ಇದೆ, ಅದರಲ್ಲಿ ಕೆಲವು ಕೊರತೆಗಳಿರ್ಬೋದು, ಅಲ್ಲಿನ ಭ್ರಷ್ಟಾಚಾರ ಇರ್ಬೋದು. ಅದರ ಹೊರತಾಗಿಯೂ ಕೂಡ ಅವುಗಳನ್ನು ಉತ್ತಮಪಡಿಸುವಂತ ದಾರಿಗಳನ್ನು ನಾವು ನೋಡಬೇಕಾಗಿದೆ. ನೋಡ್ಬಹುದು, ರಾಜ್ಯಗಳು ಕೂಡ ಅದಕ್ಕೆ ತಿದ್ದುಪಡಿಗಳನ್ನು ತಂದು ಅದನ್ನು ಮಾನಿಟರ್ ಮಾಡುವಂತ ದಾರಿಯನ್ನು ಕಂಡುಕೊಳ್ಬಹುದು. ಒಂದು ಉದಾಹರಣೆ ಇದೆ. 2016ರಲ್ಲಿ ಬಿಹಾರ ವಿಧಾನಸಭೆ APMC ಅವರ ಇದ್ದಂತ APMC ಕಾಯ್ದೆನೇ ರದ್ದು ಮಾಡಿದ ಅನಂತರ ಆದ ಪರಿಣಾಮ ಏನು ಅನ್ನೋದು ಈಗ ಸ್ಟಡೀಸ್ ಬಂದಿದೆ. MSP ಬಿಡಿ, ಅವರು ಕೊಟ್ಟ ಬೆಲೆಗೆ ರೈತರು ಕನಿಷ್ಠ ಬೆಲೆಗೆ ಅವರು ಕೊಡುವಂತ ಒಂದು ಪರಿಸ್ಥಿತಿ ಆಗಿದೆ. ಅಂಥದ್ದು ಅಧ್ಯಯನ, ಅದರ ಪರಿಣಾಮ ಏನು ಅನ್ನುವಂಥ ಅಧ್ಯಯನ
ಈಗ ಆದದ್ದುಂಟು ಬಿಹಾರದಲ್ಲಿ. ಓಕೆ, ಓಕೆ. 4 ವರ್ಷ ಆಯ್ತು. ಆದ್ದರಿಂದ ಈ ಸಂದರ್ಭದಲ್ಲಿ ರೈತರಿಗೆ ಅದು ಬಹುಶಃ ಬೇರೆಯವರಿಗೆ ಕೂಡ ಅನುಭವ ಇದೆ. ಈ ರೈತ ಸಂಘಟನೆಗಳು ಹೋರಾಟ ಮಾಡುವವರಿಗೆ ಇದರ ಕೊರತೆಗಳೇನು ಅನ್ನುವಂಥದ್ದು ಅನುಭವ ಇದೆ. ಈ ದೃಷ್ಟಿಯಿಂದ ಈ ಬಿಕ್ಕಟ್ಟನ್ನು ಇದು ಮಾಡುವಂತ ನಾವು ಈ ರಾಜ್ಯಗಳು ಹೋರಾಟ ಮಾಡುವುದು ಇದು ಕೇಂದ್ರ ಸರ್ಕಾರದೊಟ್ಟಿಗೆ ಬಹಳ ಕಠಿಣವಾದಂತಹ ಕೆಲಸ. ಏನು ಜನರ ಒತ್ತಡ, ರೈತರ ಒತ್ತಡ, ರೈತ ಸಂಘಟನೆಗಳ ಒತ್ತಡ, ಇವುಗಳ ಮೂಲಕ ಕೇಂದ್ರ ಸರ್ಕಾರ ತಮ್ಮ ಅಂದುಕೊಂಡಂತ ಅಂಗೀಕಾರ ಮಾಡಿರುವಂತಹದನ್ನು ಹಿಂತೆಗೆದುಕೊಳ್ಬೇಕನ್ನಂತ ಒತ್ತಡ ಜನಗಳ ಕಡೆ ನಡೆಯಬೇಕಾದ ಮುಖ್ಯವಾದ ಬೇರೆ ದಾರಿ ನಮಗೆ ಯಾಕಂತ ಹೇಳಿದ್ರೆ ಕೇಂದ್ರದ ಮಸೂದೆಯನ್ನು ಕೇಂದ್ರ ಸರ್ಕಾರದ ಭಾಗವಾಗಿದ್ದಂತ ಏನು ಶಿರೋಮಣಿ ಅಕಾಲಿ ದಳದವರೇ ವಿರೋಧ ಮಾಡಿದ್ರು, ಮತ್ತೆ ಆಗ್ಲೇ ನಾವು ಹೇಳಿದ ಹಾಗೆ ಸಚಿವರು ರಾಜೀನಾಮೆ ಕೂಡ ಕೊಟ್ಟಿದ್ರು. ಇದು ಪುಣಚ ಅವರೇ, ಈಗ ಪಂಜಾಬ್ನವರು ಈ ರೀತಿಯ ಒಂದು ದೃಢ ನಿಲುವು ತೆಕ್ಕೊಂಡ್ರು. ಈಗ ಉಚ್ಚಿಲ್ ಅವರು ಹೇಳಿದಾಗೆ ಮತ್ತೆ ಅದು ಅಂಕಿತ ರಾಜ್ಯಪಾಲರದ್ದು ಅಥವಾ ರಾಷ್ಟ್ರಪತಿಗಳದ್ದು ಸಿಗದಿದ್ದಾಗ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವಂಥದ್ದು ಒಂದು ಪ್ರಶ್ನೆ. ಬಟ್ ಇನ್ನೊಂದು ಕಡೆ ಈಗ ನಿನ್ನೆ ಮೊನ್ನೆ ರಾಜಸ್ಥಾನದ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಮತ್ತೆ ಈಗಾಗಲೇ ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಕೂಡ ಇಂಥ ಒಂದು ಧ್ವನಿ ಕೇಳಿಸ್ತಾ ಉಂಟು. ಈ ಕೇಂದ್ರದ ಏನು ಕೃಷಿ ಮಸೂದೆಯನ್ನು ವಿರೋಧಿಸಿ ನಾವು ರಾಜ್ಯದಲ್ಲಿ ಪ್ರತ್ಯೇಕವಾದ ಕೃಷಿ ಮಸೂದೆಯನ್ನು ಮಂಡನೆ ಮಾಡಬೇಕಂತ. ಖಂಡಿತವಾಗಿ ಈಗ ಕ್ಯಾಪ್ಟನ್ ಅಮರಿಂದರ್ ಅವರು ಏನು ಮಸೂದೆಗಳು ತಂದಿದ್ದಾರೆ ಅದನ್ನ ನಾವು ಸ್ವಾಗತ ಮಾಡಬೇಕು. ಮತ್ತು ಎಲ್ಲ ರಾಜ್ಯಗಳು, ಬಿಜೆಪಿಯೇತರ ರಾಜ್ಯಗಳು ಅಥವಾ ರೈತ ಪರವಾಗಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಇದೇ ರೀತಿಯ ಮಸೂದೆಗಳನ್ನ ಮಂಡಿಸಬೇಕು. ಈಗ ಸಾಂವಿಧಾನಿಕ ಬಿಕ್ಕಟ್ಟು ಹೇಗೂ ಆಗೇ ಆಗ್ತದೆ. ಒಂದು ರಾಜ್ಯ ಮಾಡಿದ್ರು ಆಗ್ತದೆ, 10 ರಾಜ್ಯಗಳು ಮಾಡಿದ್ರು ಕೂಡ ಸಾಂವಿಧಾನಿಕ ಬಿಕ್ಕಟ್ಟು, ಸಂವಿಧಾನ ಬಿಕ್ಕಟ್ಟು. ಈ ರೀತಿ ಮಾಡೋದ್ರಿಂದ ಈಗೇನು ಕೇಂದ್ರ ಸರ್ಕಾರ ಮಸೂದೆಗಳನ್ನು ತಂದಿದ್ದಾವೆ, ಸಾಂವಿಧಾನಿಕ ರೀತಿಯಲ್ಲಿ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ಬೋದು, ಅದ್ರ ಚರ್ಚೆ ಬೇಡ. ಅದು ಏನಿದ್ರು ಕೂಡ ಆ ಮಸೂದೆಗಳು ಹಿಂಪಡೆಯಲಿಕ್ಕೆ ಅವರ ಸಹಕಾರ, ಏನವರು ಕೇಂದ್ರ ಸರ್ಕಾರ ಮಾಡಿದ್ರು ತಪ್ಪು ಅಂತ ವಿರೋಧ ಮಾಡಿದ್ರು, ಅದಕ್ಕೆ ಪೂರಕವಾಗಿ ಇವರು ಇವತ್ತು ಏನು ಪಂಜಾಬ್ನವರು ಮಾಡಿದ ರೀತಿಯಲ್ಲಿ ಎಲ್ಲ ರಾಜ್ಯಗಳು ಮಾಡಿದರೆ ಅದು ದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟು ಆಗ್ತದೆ. ಕೇಂದ್ರ ಸರ್ಕಾರ ಇದನ್ನು ಮತ್ತೆ ವಾಪಸ್ ತಗೊಳ್ಳಿಕ್ಕೆ ಕೂಡ ದೊಡ್ಡ ಒತ್ತಡ ಆಗ್ತದೆ. ಅವರು ರೈತ ಪರವಾಗಿ ಅವರ ಧ್ವನಿಯನ್ನು ಇನ್ನಷ್ಟು ಗಟ್ಟಿ ಮಾಡಲಿಕ್ಕೆ ಎಲ್ಲ ರಾಜ್ಯಗಳು ಕೂಡ ಈ ತೀರ್ಮಾನವನ್ನು ತಗೊಳ್ಬೇಕು ಅಂತ ಹೇಳುವಂಥದ್ದು ವಿಚಾರ. ಆ ನಿಟ್ಟಿನಲ್ಲಿ ಈಗ ನಾವು ಇಲ್ಲಿಯ ಬೆಳೆಯನ್ನು ಗಮನಿಸಿದರೆ ಯಾಕೆ ನಮಗೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗಿದೆ ಅಂತ ಕೇಳಿದರೆ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಕೊಳೆ ರೋಗ ಬಂದಿತ್ತು ಅಡಿಕೆಗೆ, 18,000 ರೂಪಾಯಿಯಾಗಿ ಪ್ರತಿ ಹೆಕ್ಟೇರಿಗೆ ಅವರು ದುಡ್ಡು ಕೊಟ್ಟಿದ್ದಾರೆ ಪರಿಹಾರ ರೂಪದಲ್ಲಿ. ಈಗ ಪ್ರಸ್ತುತ 2018ರ ಸಮೀಕ್ಷೆ ಪ್ರಕಾರ, ಬೇಕಾದ್ರೆ 19-20 ಅಪ್ಡೇಟ್ ಮಾಡೋಣ, 92,000 ಹೆಕ್ಟೇರು ಅಡಿಕೆ ತೋಟ ನಮ್ಮ ಜಿಲ್ಲೆಯಲ್ಲಿದೆ. NDRF ಮತ್ತು SDRF ಗೈಡ್ಲೈನ್ಸ್ ಪ್ರಕಾರ 18,000 ಅಂದ್ರೆ 165 ಕೋಟಿ ರೂಪಾಯಿ ರೈತರಿಗೆ ಪರಿಹಾರವಾಗಿ ಕೊಡ್ಲಿಕ್ಕೆ ಆಗ್ತದೆ, ಎಲ್ಲಾ ರೈತರಿಗೆ ಕೂಡ. ಈಗ 165 ಕೋಟಿ. ಈಗ ಮುಖ್ಯಮಂತ್ರಿಗಳು ಕಳೆದ ಬಾರಿ ಡಿಕ್ಲೇರ್ ಮಾಡಿದ ಹಾಗೆ 10,000 ಸೇರಿಸಿ ಕೊಡ್ತೇನೆ ಹೆಕ್ಟೇರ್ಗೆ ಅಂದ್ರೆ 28,000 ಆಗ್ತದೆ. ಅದಂದ್ರೆ 250 ಕೋಟಿ ರೂಪಾಯಿ ಕೊಟ್ರೆ ಸರ್ಕಾರ ಬಿಡುಗಡೆ ಮಾಡಿದ್ರೆ ಎಲ್ಲ ರೈತರಿಗೆ 28,000 ಪ್ರತಿ ಹೆಕ್ಟೇರಿಗೆ ಪರಿಹಾರ ಸಿಗ್ತದೆ. ಅದು ಇನ್ನೂ ಕೊಡ್ಲಿಲ್ಲ, 2-3 ಸಾಲಿದ್ದು ಬಾಕಿ ಉಂಟು. ಈಗ ಇವರು ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತೇಳಿ, ನಿಮ್ಮನ್ನು ನಾವು ಉದ್ಧಾರ ಮಾಡ್ತೇವೆ ಅಂತೇಳಿ, ಇನ್ಸೂರೆನ್ಸ್ ಕಟ್ಟಿ ಅಂತೇಳಿ ಹೆಕ್ಟೇರ್ಗೆ 6,300 ರೂಪಾಯಿ ಪ್ರೀಮಿಯಂ ಅನ್ನ ರೈತರ ಕೈಯಿಂದ ತಕೊಂಡು ಈಗ ಮ್ಯಾಂಡೇಟ್ ಮಾಡಿದ್ದಾರೆ. ಬೆಳೆ ಸಾಲ ಯಾರು ಮಾಡ್ತಾರೆ, ನೀವೆಲ್ಲ ಬೆಳೆ ವಿಮೆ ಕಟ್ಟಲೇಬೇಕು ಅಂತ. ಅದು 92,000 ಹೆಕ್ಟೇರಿಗೆ ಸುಮಾರು 58 ಕೋಟಿ ರೂಪಾಯಿ ನಾವು ರೈತರು ಕಟ್ಟುವಂತ ಪ್ರೀಮಿಯಂ ಆಗ್ತದೆ. ಈಗ ಉಳಿದಂತ 95%, ಇದು 5% ನಾವು ಕಟ್ಟೋದು, 95% ಅಂತ ಹೇಳಿದ್ರೆ ಒಂದು ಹೆಕ್ಟೇರ್ಗೆ ಸುಮಾರು 1,19,700 ರೂಪಾಯಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಂಟಿಯಾಗಿ ಕಟ್ಟಬೇಕು. ಒಟ್ಟಾರೆಯಾಗಿ ಈ 92,000 ಹೆಕ್ಟೇರ್ ಅಡಿಕೆ ತೋಟಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆ ಇನ್ಶೂರೆನ್ಸ್ ಕಂಪನಿ ಕೊಡ್ತಕ್ಕಂಥ ಹಣ 1,100 ಕೋಟಿ ರೂಪಾಯಿ. 1,100 ಕೋಟಿಯನ್ನು ಇನ್ಶೂರೆನ್ಸ್ ಕಂಪನಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇದೆ. 58 ಕೋಟಿ ರೂಪಾಯಿ ರೈತರು ನಾವು ಪ್ರೀಮಿಯಂ ಕಟ್ತಾ ಇದ್ದೇವೆ. 165 ಕೋಟಿ 250 ಕೋಟಿ ಆಗುದ ಏನು ರೈತರಿಗೆ ಅನುಕೂಲ ಸಿಗ್ತದೆ. ಈಗ ಅದನ್ನ ಇನ್ಶೂರೆನ್ಸ್ ಕಂಪನಿಯ ಮೂಲಕ ಈ ದೇಶದ ಆಸ್ತಿಯನ್ನ, ಜನರ ತೆರಿಗೆ ದುಡ್ಡನ್ನ ಹಾಳು ಮಾಡ್ತಕ್ಕಂಥ ಯೋಜನೆಯನ್ನು ಕೊಟ್ಟಿದ್ದಾರೆ. ಇವರು ಇನ್ನು ಏನು ಮಾಡಲಿಕ್ಕೆ ಸಾಧ್ಯ? ಇವರು ಈಗ ತಂದಿರತಕ್ಕಂಥ ಮಸೂದೆಗಳು ಸಂಪೂರ್ಣವಾಗಿ ಕಾರ್ಪೊರೇಟ್ ಫಾರ್ಮಿಂಗಿಗೆ ಅಥವಾ ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗುವಂಥದ್ದು ಇದೆ. ಮತ್ತು ಈಗ APMC ಬಗ್ಗೆ ಕೂಡ ಒಂದು ವಿಚಾರ ಹೇಳಬೇಕು. ಇವರಿಗೆ ನಮ್ಮ ಮಾರುಕಟ್ಟೆ ಮೇಲೆ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಯ ತಾಲೂಕಿನ ಹೃದಯ ಭಾಗದಲ್ಲಿ APMCಗೆ 40 ಎಕರೆ, 30 ಎಕರೆ, 60 ಎಕರೆ, 100 ಎಕರೆ ಜಾಗ ಇದೆ, ಯಾರ್ಡ್ಗಳನ್ನು ಮಾಡಿದ್ದಾರೆ. ಆ ಜಾಗದ ಮೇಲೆ ಇವತ್ತು ಕಾರ್ಪೊರೇಟ್ ಸಂಸ್ಥೆಯವರು ಕಣ್ಣು ಹಾಕಿದ್ದಾರೆ. ಅದರ ವ್ಯಾಲ್ಯೂಷನ್ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಬರ್ತದೆ. ಅಂದ್ರೆ ಒಟ್ಟಾರೆಯಾಗಿ ನಾವು ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಅಭಿವೃದ್ಧಿ ಹೆಸರಿನಲ್ಲಿ ಖಾಸಗೀಕರಣ ಅಂತ ಹೇಳಿ ರೈಲ್ವೆಯನ್ನು ಖಾಸಗೀಕರಣ ಮಾಡಿದ್ರು, ವಿಮಾನವನ್ನು ಖಾಸಗೀಕರಣ ಮಾಡಿದ್ರು, ಬಂದರುಗಳನ್ನು ಖಾಸಗೀಕರಣ ಮಾಡಿದ್ರು,
ಇನ್ನು ಎಲ್ಲವನ್ನು BSNL ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದು ತಡಿತಕ್ಕಂಥ ಕೆಲಸ ಈ ಚಳುವಳಿಯಲ್ಲಿ ಆಗ್ಬೇಕಾಗಿದೆ. ಬರೀ ಮಸೂದೆಗಳು ಮಾತ್ರ ಅಲ್ಲ, ನಮ್ಮ ದೇಶದ BSNL ಮುಳುಗಿಸಿದ್ರು. ನಮ್ಮ ದೇಶದ ಏನು ಸಂಪತ್ತನ್ನ ರಕ್ಷಣೆ ಮಾಡತಕ್ಕಂಥ ಎರಡನೇ ಸ್ವತಂತ್ರ ಚಳುವಳಿ. ಯಾಕೆಂದ್ರೆ ಕ್ವಿಟ್ ಇಂಡಿಯಾ ಇದು ಯಾವುದು ನಮ್ಮ ಇಂಗ್ಲೆಂಡ್ ಇದ್ದು ಬ್ರಿಟನ್ ಸರ್ಕಾರದ್ದು ಒಂದು ಕಂಪನಿ ಬಂತು, ಈಸ್ಟ್ ಇಂಡಿಯಾ ಕಂಪನಿ ಒಂದು ಬಂದು ಸಂಪೂರ್ಣವಾಗಿ ಇಡೀ ಭಾರತವನ್ನು ಕೈಗೆ ತಗೊಂಡು ಮತ್ತೆ ನಾವು ಸ್ವತಂತ್ರ ಆಗ್ಬೇಕಾದ್ರೆ ಹಲವಾರು ವರ್ಷಗಳ ಹೋರಾಟ ಅಂತಹ 5-6 ಕಂಪನಿಗಳಿಗೆ, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಇಡೀ ಭಾರತ ದೇಶದ ಸಂಪತ್ತು, ಮಾರುಕಟ್ಟೆ, ಕೃಷಿ, ಭೂಮಿ ಎಲ್ಲವನ್ನು ಅಡಮಾನ ಮಾಡ್ಲಿಕ್ಕೆ ಇರ್ತಕ್ಕಂಥ ಈ ಮಸೂದೆಗಳನ್ನ ಖಂಡಿತವಾಗಿಯೂ ಯಾರು ಈ ದೇಶದಲ್ಲಿ ಅನ್ನ ಉಣ್ತಾರೆ ಅವರೆಲ್ಲರೂ ವಿರೋಧ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ಹೋರಾಟದಲ್ಲಿ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವರ ಏನು ಈ ಸುಗ್ರೀವಾಜ್ಞೆ ಮೂಲಕ ಅಥವಾ ಮಸೂದೆಗಳು ತಂದಿದ್ದಾರೆ ಅದನ್ನು ಹಿಂಪಡೆಯುವಲ್ಲಿ ಗಟ್ಟಿ ಹೋರಾಟ ಮಾಡಬೇಕು. ಅದು ಎರಡನೇ ಸ್ವತಂತ್ರ ಚಳುವಳಿ ಆಗಬೇಕು, ಈ ದೇಶದ ರಕ್ಷಣೆ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರನ್ನ ಈ ವೇದಿಕೆ ಮೂಲಕ ಮನವಿ ಮಾಡ್ತೇನೆ. ಅನ್ನ ಉಣ್ಣವರು ಎಲ್ಲರೂ ಕೂಡ ಈ ಚಳುವಳಿಯಲ್ಲಿ ಭಾಗವಹಿಸಬೇಕು. ಈ ದುರಾಂಕಾರಿ ಏನು ಮನೋಭಾವ ಸುಗ್ರೀವಾಜ್ಞೆ ಮೂಲಕ ತಂದಿದ್ದಾರೆ ಕಾನೂನುಗಳನ್ನ, ಅದನ್ನು ಹಿಂಪಡೆಯುವವರೆಗೆ ನಾವು ಎದುರಿಸಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ. ನಮಸ್ಕಾರ. ಎಸ್ ಇದು ಉಚ್ಚಿಲ್ ಅವರೇ, ನೀವು ಆಗಲೇ ಹೇಳಿದಾಗೆ ಈಗ ಸಾಂವಿಧಾನಿಕ ಬಿಕ್ಕಟ್ಟು, ಈಗ ಇವರು ಕೂಡ ಮಾತಾಡಿದರು, ಸಾಂವಿಧಾನಿಕ ಬಿಕ್ಕಟ್ಟು ಒಂದು ಪ್ರಶ್ನೆ ಹೌದು. ಆದರೆ ಅದೊಂದು ಒಟ್ಟು ರೈತರ ವಲಯದಲ್ಲಿ ಮತ್ತೊಂದು ಜಾಗೃತಿ ಮೂಡಿಸಲಿಕ್ಕೆ ಕೂಡ, ಅಥವಾ ದೇಶವ್ಯಾಪಿಯಾಗಿ ಆ ಒಂದು ಏನು ಜಾಗೃತಿ ಮೂಡಿಸಲಿಕ್ಕೆ ಕಾರಣವಾಗಲಿಕ್ಕೆ ಅಲ್ವಾ? ಖಂಡಿತವಾಗಿ ಅದು ಆಗತ್ತೆ. ಅದಕ್ಕಾಗಿಯೇ ಈಗ ಎಲ್ಲ ರೈತ ಸಂಘಟನೆಗಳು ಇಡೀ ದೇಶದಲ್ಲಿ 256 ರೈತ ಸಂಘಟನೆಗಳು ಸೇರಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ಅಂತ ಒಂದು ರೂಪಿಸಿಕೊಂಡು ಕಳೆದ 1 ವರ್ಷದಿಂದ ಈ ಹೋರಾಟವನ್ನು ಮಾಡ್ತಾ ಬನ್ನಿ. ಅದರ ಅದು ಒಗ್ಗೂಡಿದಂತಹ ಒಂದು ಹೋರಾಟವಾಗಿ ಕಳೆದ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಪ್ರತಿಭಟನೆಗಳು ದೇಶಾದ್ಯಂತ ನಡೆದದ್ದು. ಯಾವಾಗ ಈ ಪಾರ್ಲಿಮೆಂಟ್ ಸೆಷನ್ ನಡೀತಿದ್ದಂಥ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ ನಡೀತಾ ಇತ್ತು. ನಮ್ಮ ಅಸೆಂಬ್ಲಿಯಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಕೆಲವು ಮಸೂದೆಗಳು, ಬಹಳ ಜನಪರವಾಗಿದ್ದಂಥ ಮಸೂದೆಗಳನ್ನು ತಿದ್ದುಪಡಿ ಭೂ ಸುಧಾರಣಾ ಶಾಸನದಂತ ತಿದ್ದುಪಡಿ ಮಾಡುವಂಥ ಜನ ವಿರೋಧಿ ನಿಲುವಿನ ಸುಗ್ರೀವಾಜ್ಞೆಗಳನ್ನು ತಂದಿತ್ತು. ಹಾಗಾಗಿ ಒಂದು ಕಡೆ ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ ಏಕಕಾಲದಲ್ಲಿ ಕೇಂದ್ರದ ವಿರುದ್ಧವೂ ರಾಜ್ಯದ ವಿರುದ್ಧವೂ ಪ್ರತಿರೋಧ ಆಯಿತು. ಆದರೆ ಅದು ಕೇವಲ ಉಡತೆ ರವಿಕಿರಣ್ ಅವರು ಹೇಳಿದ ಹಾಗೆ ಕೇವಲ ಒಂದು ರೈತ ಪ್ರಶ್ನೆಯಲ್ಲಿ, ಕಾರ್ಷಿಕ ಪ್ರಶ್ನೆಯಲ್ಲಿ ಮಾತ್ರ ಅಲ್ಲ, ಅನೇಕ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಉದ್ಯಮದ ಪ್ರಶ್ನೆ. ನೀವು ಆಗಲೇ ಅವರು ಬಂದರು, ವಿಮಾನ ನಿಲ್ದಾಣ ಇತ್ಯಾದಿಗಳನ್ನೆಲ್ಲ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡುವಂಥ ವಿದ್ಯಮಾನವನ್ನು ಹೇಳಿದರು. ಅಂದರೆ ನಮ್ಮ ದೇಶದ ಎಲ್ಲ ಒಂದು ಆರ್ಥಿಕ ವಲಯವನ್ನು ಕೆಲವು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡುವಂಥ ಒಂದು ಹುನ್ನಾರ ಇದೆಯೇನು, ಕೇಂದ್ರ ಸರ್ಕಾರದ ನಡೆಯಲ್ಲಿ ಇದೆಯೇನು ಅನ್ನುವಂಥ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕೆ ವಿರೋಧವಾಗಿ ಹೋಗುವಂಥ ಸಂದರ್ಭದಲ್ಲಿ ರೈತರ ಜೊತೆಯಲ್ಲಿ, ರೈತರು ಮಾತ್ರ ಅಲ್ಲ, ಬಾಧೆಗೊಳಗಾದಂಥ ಕಾರ್ಮಿಕ ವರ್ಗದ ಜನಸಾಮಾನ್ಯ ಜನರು, ಮಧ್ಯಮ ವರ್ಗದ ಜನರು, LIC, ಜೀವ ಮತ್ತು ಇತರ BSNL ಬ್ಯಾಂಕ್ಗಳಲ್ಲಿ ಇರುವವರೆಲ್ಲ ಯಾರು, ಅವರ ಬದುಕಿಗೂ ಕೂಡ ಒಂದು ತತ್ವಾರ ಬರುವಂಥ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಎದ್ದು ನಿಲ್ಲಬೇಕಾದಂಥ ಅವಶ್ಯಕತೆ ಇದೆ ಹೇಳುತ್ತೆ. ಮತ್ತು ಈಗ ಸ್ವಾತಂತ್ರ್ಯ ಬಂದಂಥದ್ದು ಹಿಂದೆ ನಮ್ಮ ಕವಿಯೊಬ್ಬರು ಹೇಳಿದರು, ಸಿದ್ಧಲಿಂಗ ಕವಿ ಹೇಳಿದರು, ಅದು 40 ವರ್ಷಗಳ ಹಿಂದೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು, ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ. ಟಾಟಾ ಬಿರ್ಲಾರ JPಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಅವತ್ತು ಹೇಳಿದ್ರು. ಇವತ್ತು ಟಾಟಾ ಬಿರ್ಲಾರಿಗಿಂತ ಇನ್ನೂ ಶ್ರೀಮಂತವಾದಂಥ ಬೇರೆ ಉದ್ಯಮಪತಿಗಳಿದ್ದಾರೆ, ಅವರು ಆ ಸ್ವಾತಂತ್ರ್ಯವನ್ನು ಬಳಸ್ತಾ ಇದ್ದಾರೆ. ಮತ್ತು ಬಹಳ ಸ್ಪಷ್ಟವಾಗಿದೆ ಇವತ್ತು ಅದಾನಿ ಅಂಬಾನಿಗಳ ಸಂಪತ್ತು 5-6 ವರ್ಷಗಳಲ್ಲಿ ಎಷ್ಟು ಏರಿಕೆ ಆಗಿದೆ, ಎಷ್ಟು ಪಟ್ಟು ಏರಿಕೆ ಆಗಿದೆ ಅಂತ. ಅದು ಕೂಡ ಈ ಒಂದು ಕೋವಿಡ್ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ 5-6 ತಿಂಗಳಲ್ಲೇ ಅವರು ತುಂಬ ಲಾಭ ಪಡೆದು ಒಬ್ಬರಂತೂ ಜಗತ್ತಿನಲ್ಲಿ 3ನೇ 4ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ. ಇದನ್ನು ನೋಡುವಾಗ ಆ ಸಂಸ್ಥೆಗಳಿಗೆ, ಉದ್ಯಮ ಸಂಸ್ಥೆಗಳಿಗೆ ಪರವಾಗಿ ಅಥವಾ ಅವರ ಒಂದು ಏಜೆಂಟರಾಗಿ ಅಥವಾ ಅವರ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿ ನಮ್ಮ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆಯೋ ಏನು ಅನ್ನುವಂತಹ ನಡೆಸುವಂಥ ಇಡೀ ದೇಶದ ಆರ್ಥಿಕತೆಯನ್ನು ಆ ಕಾರ್ಪೊರೇಟ್ ಸಂಸ್ಥೆಗಳು ನಡೆಸ್ತಾ ಇದ್ದು. ಅದಕ್ಕೊಬ್ಬ CEO ಬೇಕಾಗಿತ್ತು. ಅದಕ್ಕೆ ಈಗ BJP ನೇತೃತ್ವದ ಸರ್ಕಾರ ಸರ್ ಅವರಿಗೆ 6 ಲಕ್ಷ ಕೋಟಿ ರೂಪಾಯಿ ಅವರದ್ದು ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮನ್ನಾ ಮಾಡಿಕೊಟ್ಟಿದ್ದಾರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ 6 ಲಕ್ಷ ಕೋಟಿ. ಈ 6 ಲಕ್ಷ ಕೋಟಿ. ಆ ನಿಟ್ಟಿನಲ್ಲಿ ಪ್ರತಿರೋಧ ಕೇವಲ ರೈತಾಪಿ ಒಂದು ವರ್ಗದ ಕಡೆಯಿಂದ ಅಲ್ಲ, ಅದು ನಿಜವಾಗಿ ಕೂಡ ಒಂದು ಕಾರ್ಪೊರೇಟ್ ಪರವಾದಂಥ ಸರ್ಕಾರ, ಅವರ ಹಿತಕ್ಕಾಗಿ ಕೆಲಸ ಮಾಡುವಂಥ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಬಣ್ಣದ ಮಾತುಗಳನ್ನು ಜನರನ್ನೆಲ್ಲ ಮರಳು ಮಾಡ್ತಾ ಇದೆ, ಧರ್ಮದ, ದೇವರ, ಮತದ ಹೆಸರನ್ನೆಲ್ಲ ಮರಳು ಮಾಡ್ತಾ ಇದೆ. ಅದರ ಒಳಗಿನ ಹೂರಣ ಏನಂತ ಹೇಳಿದರೆ ಆ ಕಾರ್ಪೊರೇಟ್ಗಳ ಅಧಿಕಾರವನ್ನು ಭದ್ರ ಮಾಡುವಂಥದ್ದು, ತಮ್ಮ
ಅಲ್ಲಿ ಅಧಿಕಾರ ಏನು ರಾಜಕೀಯ ಅಧಿಕಾರವನ್ನು ಇದು, ಸ್ಥಾಪಿಸಬೇಕು. yes, yes. ಈ ನಿಟ್ಟಿನಲ್ಲಿ Yes, yes, yes. ರೈತರು, ಕಾರ್ಮಿಕರು, ದೇಶದ ಜನ ಕೆಲಸ ಮಾಡಬೇಕು. ಶರೀಲ್ ಮೇಡಮ್ ಅವರೇ, ಇದು ಏನು ಪಂಜಾಬಲ್ಲಿ ಏನು ಅಮರೀಂದರ್ ಸಿಂಗ್ ಏನೋ ಧೈರ್ಯವಾಗಿ ಒಂದು ಸ್ಟ್ಯಾಂಡ್ ತೆಕ್ಕೊಂಡ್ರು, ಮತ್ತು ಇವತ್ತು ಇಡೀ ಅದು ದೇಶದಲ್ಲಿ ಒಂದು ಚರ್ಚೆಗೆ ಒಂದು ಕಾರಣ ಕೂಡ ಆಗಿದೆ. ಈಗಾಗಲೇ ಏನು ರಾಜಸ್ಥಾನದಲ್ಲಿ ಗೆಹ್ಲೋಟ್ ಅವರು ಹೇಳಿದ್ದಾರೆ, ನಾನು ಕೂಡ ಇಂಥ ಒಂದು ತೀರ್ಮಾನಕ್ಕೆ ಮುಂದೆ ಬರ್ತೇನೆ ಅಂತ. ನಾನು ಕೇಳುವಂಥದ್ದು, ಕಾಂಗ್ರೆಸ್ನ ಪ್ರತಿರೋಧ ದೇಶವ್ಯಾಪಿಯಾಗಿ ಅಂದರೆ ಈಗ ರಾಜಸ್ಥಾನದಲ್ಲಿ ಅನುಷ್ಠಾನಕ್ಕೆ ಬರುವ ಸಾಧ್ಯತೆಗಳುಂಟು.